ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ ಅನ್ನುವಂತಹ ಪ್ರಶ್ನೆ ನಾನು ಇವತ್ತು ಕೇಳ್ತಾ ಇದ್ದೀನಿ. ಬಹುಶಃ ಸದ್ಯದ ಕಾಲಘಟ್ಟದಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳುವಂಥ ಅವಶ್ಯಕತೆ ಇದೆ. ಯಾಕಂದರೆ ನಮ್ಮ ಕಲಿಯುಗ ಅಂತ ಹೇಳ್ತೀವಿ ಈಗಿನ ಕಾಲಘಟ್ಟ. ಈ ಕಲಿಯುಗದಲ್ಲಿ ಏನೆಲ್ಲ ಆಗಬಾರ್ದು ಅದೆಲ್ಲವೂ ಕೂಡ ಆಗ್ತಾನೇ ಇದೆ. ಅಂತಹ ಘಟನೆಗಳು, ಅಂತಹ ಸುದ್ದಿಗಳು, ಅಂತಹ ಘಟನೆಗಳ ವಿಮರ್ಶೆಗಳು ಇದನ್ನು ಮಾಡುವಂತಹ ಪರಿಸ್ಥಿತಿಯು ಕೂಡ ನಮ್ಮಂತಹ ಮಾಧ್ಯಮಗಳಿಗೆ ಬಂದಿದೆ. ಬರುವಂಥದ್ದು ಕೂಡ ಬಹಳಷ್ಟು ದುರಂತದ ಸಂಗತಿ. ನೋಡೋಟ ಒಂದು ವಿಚಾರಗಳಲ್ಲಿ ಈ ವಿಚಾರಗಳು ಆಗಬಾರ್ದಿತ್ತು, ಆದರೆ ಇಂತಹ ಘಟನೆಗಳು ಆಗ್ತಾ ಇದೆ. ಏನು ಕಾರಣ, ಯಾತಕ್ಕೋಸ್ಕರ ಕಾರಣ, ಅಥವಾ ಈ ಒಂದು ಜನರೇಷನ್ ಏನಾಗ್ತಾ ಇದೆ, ಅಥವಾ ಈ ಕಲಿಯುಗದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಬಹಳಷ್ಟು ಚರ್ಚೆಗಳನ್ನು ಹುಟ್ಟು ಹಾಕಿದಂತಹ ಈ ಒಂದು ಘಟನೆ, ಈ ಒಂದು ಇನ್ಸಿಡೆಂಟ್, ಈ ಒಂದು ಕೇಸ್, ಈ ಒಂದು ಪ್ರಕರಣ ಇಡೀ ದೇಶದಾದ್ಯಂತ ಬಹಳಷ್ಟು ಸಂಚಲನ ಮಾತ್ರ ಅಲ್ಲ, ದೇಶವನ್ನು ಬೆಚ್ಚಿ ಬೀಳಿಸಿದಂತಹ ಹನಿಮೂನ್ ಮರ್ಡರ್ ಮಿಸ್ಟ್ರಿ. ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಬಹಳ ದೊಡ್ಡ ಆರೋಪ. ಇವೆಲ್ಲದರ ಜೊತೆಗೆ ಈ ಒಂದು ಪ್ರಕರಣಗಳಲ್ಲಿ ಮದುವೆ ಆಗಲಿಕ್ಕೆ ಹುಡುಗರು ಇತ್ತೀಚಿನ ದಿನಗಳಲ್ಲಿ ಭಯ ಪಡ್ತಾ ಇದ್ದಾರೆ ಅನ್ನುವಂತಹ ಬಹಳ ದೊಡ್ಡ ಆರೋಪ ಏನಿದೆ, ಆ ಆರೋಪಗಳು ಇಂತಹ ಘಟನೆಗಳಿಂದ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಮದುವೆ ಆಗಲಿಕ್ಕೆ ಹುಡುಗಿರು ಸಿಗ್ತಾ ಇಲ್ಲ, ಹೆಣ್ಮಕ್ಳು ಸಿಗ್ತಾ ಇಲ್ಲ ಅನ್ನುವಂತಹ ಭಯ ಒಂದು ಕಡೆ ಆದರೆ, ಮದುವೆಯಾದ ಹೆಣ್ಮಕ್ಳು ಮದುವೆ ಆದಮೇಲೆ ಬದುಕಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ಮತ್ತೊಂದು ಭಯ ಮತ್ತೊಮ್ಮೆ ಶುರುವಾಗಿದೆ. ಯಾಕಂದರೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಯಾಕಂದರೆ ಮದುವೆಯಾಗಲಿಕ್ಕೆ ಇಷ್ಟ ಇಲ್ಲ ಹುಡುಗಿರಿಗೆ ಅಂತ ಹೇಳಿದಾಗ ದಯಮಾಡಿ ಮೊದಲೇ ಹೇಳಿಬಿಡಿ, ಮದುವೆ ಆದಮೇಲೆ ಈ ರೀತಿ ಮಾಡಬೇಡಿ. ಯಾವುದೋ ತಂದೆ ತಾಯಿಯ ಮಗ ಆಗಿರ್ತಾನೆ, ಆತನನ್ನು ಈ ರೀತಿ ಯಾವುದೊಂದು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಕೊಡಲಿಯಿಂದ ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತೀರಿ ಅಂತ ಬಂದಾಗ ಎತ್ತ ಹೋಗ್ತಾ ಇದೆ ತಮ್ಮಗಳ ಮನಸ್ಥಿತಿ ಅನ್ನುವಂತಹ ಪ್ರಶ್ನೆಯನ್ನು ಮಾಡುವಂತಹ ದುರ್ಘಟನೆ ಇದು. ಅಂತಹ ಒಂದು ವಿಕೃತವಾಗಿರುವಂತಹ ಪ್ರಕರಣ ಇದು. ಮೇಘಾಲಯದಲ್ಲಿ ನಡೆದಿರುವಂತಹ ಈ ಒಂದು ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಿದೆ. ಯಾಕಂದರೆ ಮದುವೆಯಾಗಿ ಇನ್ನೂ ಕೂಡ 12 ದಿನಗಳಾಗಿಲ್ಲ, ಹನಿಮೂನ್ಗೋಸ್ಕರ ಹೋಗಿರುವಂತಹ ದಂಪತಿ ಏಕಾಏಕಿ ನಾಪತ್ತೆಯಾಗ್ತಾರೆ. ಮೇಘಾಲಯಕ್ಕೆ, ಶಿಲಾಂಗ್ಗೆ ಹನಿಮೂನ್ಗೆ ಹೋದಂತಹ ದಂಪತಿಗಳು ಏಕಾಏಕಿ ನಾಪತ್ತೆಯಾಗಿರುವಂತಹ ಪ್ರಕರಣ ಇಡೀ ದೇಶವನ್ನು ಬೆಚ್ಚಿ ಬೀಳಿಸುವಂತೆ ಮಾಡುತ್ತೆ. ಜೊತೆಗೆ ಮೇಘಾಲಯಕ್ಕೆ ಕಪ್ಪು ಚುಕ್ಕೆಯಾಗಿ ಪರಿಗಣಿಸುತ್ತೆ. ಕಾರಣ, ಮೇಘಾಲಯಕ್ಕೆ, ಶಿಲಾಂಗ್ಗೆ ಪ್ರತಿ ವರ್ಷ ಬಹಳಷ್ಟು ಜನರು ಹನಿಮೂನ್ಗೋಸ್ಕರ ಆಗಿರ್ಬೋದು ಅಥವಾ ತಿರುಗಾಡಲಿಕ್ಕೋಸ್ಕರ ಆಗಿರ್ಬೋದು, ಟೂರಿಸ್ಟ್ಗಳು ಬಹಳಷ್ಟು ಜನರು ಹೋಗ್ತಾರೆ. ಆದರೆ ಈ ಒಂದು ಕೇಸ್ ಇದೆಯಲ್ವಾ, ಆ ಒಂದು ರಾಜ್ಯಕ್ಕೆ ಕಪ್ಪು ಚುಕ್ಕೆಯಾಗಿ ಪರಿಗಣಿಸುತ್ತೆ. ಯಾಕಂದರೆ ಇಂತಹ ಕೇಸ್ಗಳು ಈ ಹಿಂದೆಯೂ ಕೂಡ ಅಲ್ಲಿ ಆಗಿತ್ತು ಅನ್ನುವಂತಹ ಪ್ರಶ್ನೆಗಳ ನಡುವೆ, ಈ ದಂಪತಿಗಳು ಏನಾದರೂ ಅನ್ನುವಂತಹ ಪ್ರಶ್ನೆಗಳ ನಡುವೆ ಇದೀಗ ಈ ಒಂದು ಪ್ರಕರಣಕ್ಕೆ ಅಂತ್ಯ ಸಿಕ್ಕಿದೆ. ಅಂತಿಂತ ಅಂತ್ಯ ಅಲ್ಲ, ದುರಂತ ಅಂತ್ಯ ಸಿಕ್ಕಿದೆ. ಇಂತಹ ಅಂತ್ಯ ಸಿಗಬಾರ್ದಿತ್ತು, ಆದರೆ ಸಿಕ್ಕಿ ಹೋಗಿದೆ. ಆದರೆ ಬಿ ಅಲರ್ಟ್ ಅನ್ನುವಂತಹ ದೃಷ್ಟಿಯಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಈ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ಚಿತ್ರಣವನ್ನು ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ. ಹನಿಮೂನ್ನ ಹಂತಕರಿದ್ದಾರೆ, ಸೊ ಹಾಗಾಗಿ ಬಿ ಅಲರ್ಟ್ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಹನಿಮೂನ್ ಹಂತಕರ ಈ ಒಂದು ಮರ್ಡರ್ ಮಿಸ್ಟ್ರಿ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ ನೋಡುವಾಗ. ಯಾಕಂದರೆ ಹನಿಮೂನ್ಗೆ ಹೋದಂತಹ ದಂಪತಿಗಳು ನಾಪತ್ತೆ ಆಗ್ತಾರೆ. ಅದರಲ್ಲಿ ಕೆಲವು ದಿನಗಳ ಅಂತರದಲ್ಲಿ ಹನಿಮೂನ್ಗೆ ಹೋದಂತಹ ದಂಪತಿಗಳಲ್ಲಿ ಪತಿಯ ಶವ ಪತ್ತೆಯಾಗುತ್ತೆ. ಆದರೆ ಪತ್ನಿ ವಿಚಾರ ಇನ್ನೂ ಕೂಡ ಸುಳಿವು ಸಿಕ್ಕಿರಲಿಲ್ಲ. ಆ ಸಂದರ್ಭ ಎಲ್ಲೋ ಒಂದು ಕಡೆ ಇದು ದರೋಡೆ ಪ್ರಕರಣ ಆಗಿರಬಹುದು ಅನ್ನುವಂತಹ ವಿಚಾರಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು. ಯಾಕಂದರೆ ಆ ದಂಪತಿಗಳು ಹೋಗಿರುವಂತಹ ಸ್ಥಳ ಅಂತತ್ತಿತ್ತು. ಆ ಒಂದು ಕಾಡಿನ ಪರಿಸರದ ರೆಸಾರ್ಟ್ನಲ್ಲಿ ಆ ದಂಪತಿಗಳು ಹೋಗಿದ್ರು ಅನ್ನುವಂತಹ ಮಾಹಿತಿ ಇತ್ತು. ಆ ನಿಟ್ಟಿನಲ್ಲಿ ಆ ದಂಪತಿಗಳಲ್ಲಿ ಪತಿಯ ಶವ ಪತ್ತೆಯಾಗುತ್ತೆ, ಪತ್ನಿ ನಾಪತ್ತೆ ಆಗಿರ್ತಾರೆ. ಈ ಸಂದರ್ಭ ಇದೊಂದು ದರೋಡೆ ಪ್ರಕರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು. ಆದರೆ ಇದೀಗ ಈ ಪ್ರಕರಣ ದುರಂತ ಅಂತ್ಯವನ್ನು ಕಂಡಿದೆ. ಜೊತೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಜೊತೆಗೆ ಇವೆಲ್ಲದರ ನಡುವೆ
ಇತ್ತೀಚಿನ ಕಾಲಘಟ್ಟದಲ್ಲಿ ಮದುವೆ ಆಗಬೇಕು ಆಗಬಾರ್ದು ಅನ್ನುವಂತಹ ಪ್ರಶ್ನೆಗಳ ನಡುವೆ ಮತ್ತೊಂದು ಚರ್ಚೆಯನ್ನು ಈ ಒಂದು ಘಟನೆ ಕೂಡ ಹುಟ್ಟು ಹಾಕುವಂತೆ ಮಾಡಿದೆ. ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇದು ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದಂತಹ ಹನಿಮೂನ್ ಮರ್ಡರ್ ಮಿಸ್ಟರಿ. ಮೇಘಾಲಯಕ್ಕೆ ತೆರಳಿದ್ದಂತಹ ದಂಪತಿಗಳು ನಿಗೂಢವಾಗಿ ನಾಪತ್ತೆಯಾಗ್ತಾರೆ. ಹನಿಮೂನ್ಗೋಸ್ಕರ ಅವರು ಮೇಘಾಲಯಕ್ಕೆ ತೆರಳಿದಂತಹ ಇಬ್ಬರು ದಂಪತಿ, ಒಂದು ಕಡೆ ಇಂದೋರ್ನ ರಾಜಾ ರಘುವಂಶಿ ಅವರು, ಜೊತೆಗೆ ಇನ್ನೊಂದು ಕಡೆ ಅವರ ಪತ್ನಿ ಸೋನಮ್ ಅವರು. ಇಬ್ಬರೂ ಕೂಡ ಹೊಸದಾಗಿ ಮದುವೆಯಾಗಿರುವಂತಹ ನವಜೋಡಿಗಳು. ಆ ನಿಟ್ಟಿನಲ್ಲಿ ಅವರು ಪ್ರಯಾಣ ಬೆಳೆಸಿರುವಂಥದ್ದು ಮೇಘಾಲಯಕ್ಕೋಸ್ಕರ ಹನಿಮೂನ್ಗೆ ಹೋದವ ಹೆಣವಾಗಿ ಪತ್ತೆಯಾಗ್ತಾನೆ. ಬೇರೆ ಯಾರೂ ಅಲ್ಲ, ಸೋನಮ್ನ ಗಂಡ ರಾಜಾ ರಘುವಂಶಿ ಅವರು ಹೆಣವಾಗಿ ಪತ್ತೆಯಾಗ್ತಾರೆ. ಹನಿಮೂನ್ಗೆ ಹೋದವ ಹೆಣವಾದ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯಾಕಂದರೆ ಇಡೀ ದೇಶದ ಗಮನವನ್ನು ಸೆಳೆದಂತಹ ಈ ಒಂದು ಪ್ರಕರಣ, ಏನಾಗಿದೆ ಈ ದಂಪತಿಗಳಿಗೆ, ಎಲ್ಲಿ ಹೋದ್ರು ಈ ದಂಪತಿಗಳು ಅನ್ನುವಂತಹ ಪ್ರಶ್ನೆಯನ್ನು ಇಡೀ ದೇಶ ಕೇಳ್ತಾ ಇತ್ತು. ಹಾಗಾಗಿ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಈ ಒಂದು ವಿಚಾರವನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಪತ್ನಿ ಸೋನಮ್ನಿಂದ ಪತಿ ರಾಜಾ ರಘುವಂಶಿ ಕೊಲೆಯಾಗಿದೆ. ಅಂತೂ ಇಂತೂ ಈ ಹೈ ಡ್ರಾಮಾ ದುರಂತ ಅಂತ್ಯವನ್ನು ಕಂಡಿದೆ. ಮೇಘಾಲಯದ ಪೊಲೀಸರು ಈ ಹೈ ಡ್ರಾಮಾಕ್ಕೆ ಫುಲ್ ಸ್ಟಾಪನ್ನು ಕಂಪ್ಲೀಟ್ ಆಗಿ ಹಾಕಿದ್ದಾರೆ ನಿನ್ನೆಯ ದಿನ. ಸ್ವತಃ ಪತ್ನಿ ಸೋನಮ್ನಿಂದ ಪತಿಯ ಕೊಲೆಯಾಗಿದೆ. ಪತಿ ರಾಜಾ ರಘುವಂಶಿಯ ಕೊಲೆಯಾಗಿದೆ. 17 ದಿನಗಳಿಂದ ಪೊಲೀಸರಿಂದ ಸೋನಮ್ಗಾಗಿ ಹುಡುಕಾಟ ನಡೀತಾ ಇತ್ತು. ಅಂದರೆ ಇಬ್ಬರು ದಂಪತಿಗಳು ಹನಿಮೂನ್ಗೆ ಹೋಗ್ತಾರೆ. ಆ ಸಂದರ್ಭ ಪತಿಯ ಶವ ಪತ್ತೆಯಾಗುತ್ತೆ. ಆದರೆ ಪತ್ನಿಯ ಸುಳಿವು ಸಿಕ್ಕಿರಲಿಲ್ಲ. ಪತ್ನಿ ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ನಿಗೂಢವಾಗಿರುತ್ತೆ. ಆ ಸಂದರ್ಭ ಪತಿಯ ಶವ ಜೂನ್ 2ರಂದು ಪತ್ತೆಯಾಗುತ್ತೆ. ಇಲ್ಲಿ ಗಮನಿಸಿ, ಮೇ 11ಕ್ಕೆ ಮದುವೆಯಾಗುತ್ತೆ. ಇಬ್ಬರಿಗೂ ಕೂಡ ಮೇ 11ಕ್ಕೆ ಮದುವೆಯಾಗುತ್ತೆ. ಮೇ 20ಕ್ಕೆ ಹನಿಮೂನ್ಗೆ ಹೋಗ್ತಾರೆ ಇಬ್ಬರು ದಂಪತಿಗಳು. ಮೇ 22ಕ್ಕೆ ಮರ್ಡರ್ ಆಗುತ್ತೆ. ಜೂನ್ 2ಕ್ಕೆ ಪತಿಯ ಮೃತದೇಹ ಪತ್ತೆಯಾಗುತ್ತೆ. ಅಂದರೆ ರಾಜಾ ರಘುವಂಶಿ ಅವರ ಮೃತದೇಹ ಜೂನ್ 2ಕ್ಕೆ ಪತ್ತೆಯಾಗುತ್ತೆ. ಸೋನಮ್ ತನ್ನ ಪತಿ ರಾಜಾ ರಘುವಂಶಿ ಜೊತೆ ಹನಿಮೂನ್ ಆಚರಿಸಲು ಶಿಲ್ಲಾಂಗ್ಗೆ ಹೋಗಿದ್ರು. ಸೋನಮ್ ಅವರು ತನ್ನ ಪತಿ ಜೊತೆ ಹನಿಮೂನ್ ಆಚರಿಸೋಸ್ಕರ ಶಿಲ್ಲಾಂಗ್ಗೆ ಹೋಗಿದ್ದಂತಹ ಸಂದರ್ಭ ಮೇ 11 ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದಂತಹ ರಾಜಾ ರಘುವಂಶಿ 29 ವರ್ಷ ರಾಜಾ ರಘುವಂಶಿಗೆ. ಅದೇ ರೀತಿ ಸೋನಮ್ ರಘುವಂಶಿ 25 ವರ್ಷ. 4 ವರ್ಷ ಡಿಫ್ರೆನ್ಸ್ ಇದೆ ಇಬ್ಬರಿಗೂ ಕೂಡ. ಇಬ್ಬರು ಕೂಡ ವೆಲ್ ಸೆಟಲ್ಡ್. ಒಂದು ಕಡೆ
ರಾಜ ರಘುವಂಶಿ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಉದ್ಯಮಿ, ಕೈತುಂಬ ಸಂಬಳ, ಕೈತುಂಬ ಹಣ ಇದೆ. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರುವಂತಹ ರಾಜ ರಘುವಂಶಿ. ಇನ್ನೊಂದು ಕಡೆ ಈ ಸೋನಂ ಕೂಡ ತನ್ನದೇ ಆಗಿರುವಂತಹ ಒಂದು ಸಣ್ಣ ಕಂಪನಿಯನ್ನು ನಡೆಸ್ತಾ ಇರ್ತಾರೆ. ಸೊ ಹಾಗಿದ್ದಾಗ ಇಬ್ಬರು ಕುಟುಂಬದವರು ಕೂಡ ಒಪ್ಪಿ ಗಂಡು ಮತ್ತು ಹೆಣ್ಣು ಇಬ್ಬರ ಇಚ್ಛೆಯಿಂದ, ಖುಷಿಯಿಂದ, ಸಂತೋಷಪಟ್ಟು ಇಬ್ಬರು ಮದುವೆ ಆಗ್ತಾರೆ. ಆ ದೃಶ್ಯಗಳನ್ನು ಕೂಡ ನಿಮಗೆ ನಾವು ಮತ್ತೆ ಪ್ಲೇ ಮಾಡ್ತೀವಿ. ಆ ಮದುವೆಯಲ್ಲಿ ಈ ಸೋನಂ ಎಷ್ಟು ಖುಷಿಯಾಗಿ ಸಂತೋಷದಿಂದ ಗಂಡನ ಜೊತೆ, ಅಂದರೆ ಪಾಪ ಕೊಲೆಯಾಗಿರುವಂತಹ ದುರ್ದೈವಿ ರಾಜ ರಘುವಂಶಿ ಜೊತೆ ಎಷ್ಟು ಖುಷಿಯಿಂದ ಸ್ಟೆಪ್ಪನ್ನು ಹಾಕ್ತಾರೆ, ಡ್ಯಾನ್ಸನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ತಾವು ನೋಡಿದಾಗ ಶಾಕ್ ಆಗುತ್ತೆ. ಅಂದರೆ ಅಷ್ಟು ಖುಷಿಯಿಂದ ಮದುವೆಗೆ ಒಪ್ಪಿಕೊಂಡು ಮದುವೆಯಲ್ಲಿ ಭಾಗವಹಿಸಿ ತಾಳಿ ಕಟ್ಟಿಸಿಕೊಂಡಿದ್ದಂತಹ ಈ ಸೋನಂಗೆ ಏನಾಯಿತು ಅನ್ನುವಂತಹ ಪ್ರಶ್ನೆ. ಮೇ 20ರಂದು ಹನಿಮೂನ್ಗೆ ಹೋಗ್ತಾರೆ. ಜೊತೆಗೆ ಮೇ 21ರಂದು ಶಿಲ್ಲಾಂಗ್ನ ಬಾಲಾಜಿ ಅತಿಥಿ ಗೃಹದಲ್ಲಿ ಅವರು ತಂಗಿಡ್ತಾರೆ. ಮೇ 11ರಂದು ಮದುವೆ, ಮೇ 20 ಶಿಲ್ಲಾಂಗ್ಗೆ ಹೋಗ್ತಾರೆ. ಮೇ 21ರಂದು ಅವರು ಬಾಲಾಜಿ ಅತಿಥಿ ಗೃಹ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಉಳ್ಕೊಳ್ತಾರೆ. ಮೇ 22ರ ಬೆಳಿಗ್ಗೆ ದ್ವಿಚಕ್ರ ವಾಹನ ಬಾಡಿಗೆ ಪಡೆದಂತಹ ದಂಪತಿ ಅತಿಥಿ ಗೃಹದಿಂದ ಜನಪ್ರಿಯ ಪ್ರವಾಸಿ ತಾಣ ಸೋಹ್ರಾಕ್ಕೆ, ಅಂದರೆ ಚಿರಾಪುಂಜಿಗೆ, ಅಂದರೆ ಮೇಘಾಲಯಕ್ಕೆ ಹೋದವರು ಚಿರಾಪುಂಜಿಗೆ ಹೋಗ್ತಾರೆ. ಯಾಕಂದರೆ ಅಲ್ಲಿ ಅದು ಅತ್ಯಂತ ಜನಪ್ರಿಯವಾಗಿರುವಂಥ ಪ್ರವಾಸಿ ತಾಣ. ಸದ್ಯದಲ್ಲಿ ತಾವು ಗಮನಿಸ್ಬೋದು, ಅಲ್ಲಿ ಒಂದು ದೃಶ್ಯಾವಳಿ ಬರ್ತಾ ಇದೆ. ಅದು ಅವರು ಆ ಒಂದು ಪ್ರವಾಸಿ ತಾಣಕ್ಕೆ, ಅಂದರೆ ಚಿರಾಪುಂಜಿಗೆ, ಗುಡ್ಡಗಾಡಿನ ಪ್ರದೇಶಕ್ಕೆ ಅವರು ಟೂರ್ಗೆ ಹೋಗ್ತಾರೆ ಅಂತ ಬಂದಾಗ ಆ ಸಂದರ್ಭ ಅವರು ಒಂದು ಬಾಡಿಗೆ ದ್ವಿಚಕ್ರ ವಾಹನವನ್ನು ಹೈರ್ ಮಾಡ್ತಾರೆ. ಆ ಸಂದರ್ಭ ದ್ವಿಚಕ್ರ ವಾಹನವನ್ನು ಅವರು ಪಡೆದುಕೊಳ್ಳುವಂತಹ ಸಂದರ್ಭ. ತದನಂತರ ಅವರು ಆ ದ್ವಿಚಕ್ರ ವಾಹನದಲ್ಲಿ ಆ ಒಂದು ಗುಡ್ಡಗಾಡಿನ ಪ್ರದೇಶಕ್ಕೆ ಅವರು ಹೋಗಿರುವಂಥದ್ದು. ಜೊತೆಗೆ ಮೇ 23ರಂದು ನೋಂಗ್ರಿಯಾಟ್ನ ಶಿಪಾರಾ ಹೋಮ್ ಸ್ಟೇನಲ್ಲಿ ಅವರು ತಂಗಿರ್ತಾರೆ. ಮೇ 23ರಂದು ನೋಂಗ್ರಿಯಾಟ್ನ ಶಿಪಾರಾ ಹೋಮ್ ಸ್ಟೇಯಲ್ಲಿ ಅವರು ತಂಗಿರ್ತಾರೆ. ಜೊತೆಗೆ ಇದು ಬಹಳಷ್ಟು ಶಾಕಿಂಗ್ ಆಗಿರುವಂಥ ಸುದ್ದಿ ಆಗಿರುತ್ತೆ ಇಡೀ ದೇಶಕ್ಕೆ. ಯಾಕಂದರೆ ಈ ಒಂದು ಪ್ರಕರಣ ಎಲ್ಲಿ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಅಂತ ಬಂದಾಗ, ಎಲ್ಲಿ ದೇಶದ ಗಮನವನ್ನು ಸೆಳೆದುಕೊಳ್ಳುತ್ತೆ ಅಂತ ಬಂದಾಗ, ಈ ಸಂದರ್ಭ ಪ್ರಥಮವಾಗಿ ಪತಿಯ ಮೃತದೇಹ ಪತ್ತೆಯಾಗಿರಲ್ಲ. ಅಂದರೆ ಈ ರಾಜ ರಘುವಂಶಿಯವರ ಮೃತದೇಹ ಪ್ರಥಮವಾಗಿ ಪತ್ತೆಯಾಗಿರಲ್ಲ. ಯಾಕಂದರೆ ಇಬ್ಬರು ದಂಪತಿಗಳು ಮೇಲ್ನೋಟಕ್ಕೆ ಮಿಸ್ಸಿಂಗ್ ಅನ್ನುವಂತಹ ಒಂದು ಕಂಪ್ಲೇಂಟ್ ಫೈಲ್ ಆಗುತ್ತೆ. ಇಬ್ಬರು ದಂಪತಿಗಳು ಕಾಣ್ತಾ ಇಲ್ಲ ಅನ್ನುವಂತಹ ಒಂದು ವಿಚಾರ ಮೇಲ್ನೋಟಕ್ಕೆ ಇಡೀ ದೇಶದ ಗಮನವನ್ನು ಸೆಳೆದುಕೊಳ್ಳುತ್ತೆ. ಯಾಕೆ ಕಾರಣ ಅಂತ ಬಂದಾಗ, ಇವರು ಹೋಗಿರುವಂತಹ ಜಾಗ ಅದು ಸರಿ ಇಲ್ಲ ಅನ್ನುವಂಥದ್ದು ಬಹಳಷ್ಟು ವಿಚಾರಗಳು ಹರಿದಾಡ್ತಾ ಇತ್ತು. ಯಾಕಂದರೆ ಇವರು ಹೋಗಿರುವಂತಹ ಜಾಗದಲ್ಲಿ ಒಂದೇ ಒಂದು ರೆಸಾರ್ಟ್ ಇತ್ತಂತೆ. ಅದು ಗುಡ್ಡಗಾಡುಗಳು, ಕಾಡುಗಳ ಪ್ರದೇಶಗಳಲ್ಲಿ ಒಂದೇ ಒಂದು ರೆಸಾರ್ಟ್ ಇತ್ತಂತೆ. ಆ ರೆಸಾರ್ಟ್ನಲ್ಲಿ ಅಕ್ರಮವಾಗಿರುವಂಥ ಚಟುವಟಿಕೆಗಳು ನಡೆಯುತ್ತೆ, ಅಥವಾ ಅಲ್ಲಿ ಅಂಡರ್ವರ್ಲ್ಡ್ ಡಾನ್ಗಳಿರ್ತಾರೆ, ಭೂಗತ ಪಾತಕಿಗಳು ಅಲ್ಲಿರ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆ ಜಾಗಕ್ಕೆ ಈ ದಂಪತಿಗಳು ಯಾಕೆ ಹೋದ್ರು ಅನ್ನುವಂತಹ ಪ್ರಶ್ನೆಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಆ ಜಾಗಕ್ಕೆ ಈ ಹಿಂದೆ ಹೋದಂತಹ ದಂಪತಿಗಳು ಕೂಡ ವಿಚಿತ್ರವಾಗಿ ಕಾಣೆಯಾಗಿದ್ರು ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇತ್ತು. ಸ್ವತಃ ಆ ಭಾಗದ ಪೊಲೀಸರೇ ಹೇಳ್ತಾ ಇದ್ರು, ಇವರು ಆ ಜಾಗಕ್ಕೆ ಹೋಗಬಾರ್ದಿತ್ತು. ಯಾಕಂದರೆ ಆ ಜಾಗ ಸ್ವಲ್ಪ ಮಿಸ್ಟ್ರಿ ಆಗಿರುವಂತಹ ಪ್ರದೇಶ, ಅಲ್ಲಿ ಹೋದವರು ವಾಪಸ್ ಬರಲ್ಲ, ಅಥವಾ ಅಲ್ಲಿ ಹೋದವರು ಏನಾಗ್ತಾರೆ ಅನ್ನೋದು ಗೊತ್ತಿಲ್ಲ. ಜೊತೆಗೆ ಅಲ್ಲಿ ಡಾನ್ಗಳಿದ್ದಾರೆ, ಭೂಗತ ಪಾತಕಿಗಳಿದ್ದಾರೆ ಅನ್ನುವಂಥದ್ದು ಸ್ವತಃ ಪೊಲೀಸರಿಗೆ ಗೊತ್ತಿತ್ತು. ಆದರೆ ಯಾರು ಕೂಡ ಅಲ್ಲಿ ಚಾರ್ಜ್ಗೆ ಹೋಗ್ತಾ ಇರಲಿಲ್ಲ, ಯಾರು ಕೂಡ ಅಲ್ಲಿ ತಪಾಸಣೆಗೆ ಹೋಗ್ತಾ ಇರಲಿಲ್ಲ. ಅಂತಹ ಒಂದು ಭಯಂಕರವಾಗಿರುವಂಥ ಅಥವಾ ಭಯಾನಕವಾಗಿರುವಂತಹ ರೆಸಾರ್ಟ್ ಅಥವಾ ಜಾಗ ಅನ್ನುವಂಥದ್ದು ಈ ಕಪಲ್ಗಳು, ಈ ದಂಪತಿಗಳು ಹೋದಂತಹ ಜಾಗ ಅನ್ನುವಂಥದ್ದು ಮೇಲ್ನೋಟಕ್ಕೆ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಅದರ ಸುತ್ತಮುತ್ತಲಿನ ಪರಿಸರವನ್ನು ಸರ್ಚ್ ಮಾಡಲಾಗಿತ್ತು. ಹಾಗಿದ್ದಾಗ ಮೇಲ್ನೋಟಕ್ಕೆ ಈ ದಂಪತಿಗಳು ನಾಪತ್ತೆ ಆಗ್ತಾರೆ ಅಂತ ಬಂದಾಗ ಬಹಳಷ್ಟು ಜನರು ಅಂದ್ಕೊಂಡಿದ್ರು ಇವರಲ್ಲಿ ಬಹಳಷ್ಟು ಹಣ ಇತ್ತು. ಯಾಕಂದರೆ ಮತ್ತೊಂದು ವಿಚಿತ್ರ ಸಂಗತಿ ಅಂತ ಬಂದಾಗ, ಹನಿಮೂನ್ಗೆ ಹೋದಂತಹ ರಾಜ ರಘುವಂಶಿಯವರ ಮೈಯಲ್ಲಿ ಬರೋಬ್ಬರಿ 10 ಲಕ್ಷ ಬೆಲೆ ಬಾಳುವ ಮೌಲ್ಯದ ಚಿನ್ನಾಭರಣ ಇತ್ತಂತೆ. 10 ಲಕ್ಷ ಬೆಲೆ ಬಾಳುವ ಮೌಲ್ಯದ ಚಿನ್ನಾಭರಣ ಇತ್ತಂತೆ. ಅದು ಯಾಕೆ ಅಂತ ಹೇಳಿ ನಾನು ಮತ್ತೆ ಹೇಳ್ತೀನಿ. ಯಾಕಂದರೆ ಹನಿಮೂನ್ಗೆ ಹೋದಂತಹ ದಂಪತಿ ಒಂದು ನಾರ್ಮಲ್ ಆಗಿ ತಿರುಗಾಡಲಿಕ್ಕೆ ಹೋಗ್ತಾರೆ, ಒಂದು ಕಂಫರ್ಟ್ ಆಗಿರುವಂಥ ಡ್ರೆಸ್ಸನ್ನು ಹಾಕ್ತಾರೆ.
ಆದರೆ ರಾಜ ರಘುವಂಶಿ 10 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಯಾಕೆ ಹಾಕ್ಕೊಂಡು ಹೋದ್ರು, ಒಬ್ಬ ಹುಡುಗನಾಗಿ ಯಾಕೆ ಹಾಕ್ಕೊಂಡು ಹೋದ್ರು ಅನ್ನುವಂತಹ ಪ್ರಶ್ನೆ ಅಲ್ವಾ. ಈ ಬಗ್ಗೆ ನಾನು ಮುಂದೆ ಕೇಳ್ತೀನಿ, ಯಾಕೆ ರಾಜ ರಘುವಂಶಿ 10 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಹಾಕ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು. ಆದರೆ ಮೇಲ್ನೋಟಕ್ಕೆ ಇಲ್ಲಿ ಬಂದಿರುವಂತಹ ಒಂದು ವಿಚಾರಣೆಯ ಸಂದರ್ಭ, ಈ 10 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ರಾಜ ರಘುವಂಶಿ ಹಾಕ್ತಾರೆ, ಜೊತೆಗೆ ಆ ಒಂದು ಮಹಿಳೆಯ ದೇಹದಲ್ಲೂ ಅಂದರೆ ಪತ್ನಿಯ ದೇಹದಲ್ಲೂ ಕೂಡ ಚಿನ್ನಾಭರಣ ಇರುತ್ತೆ. ಹಾಗಿದ್ದಾಗ ಯಾರೋ ದರೋಡೆಕೋರರು ಈ ದಂಪತಿಗಳನ್ನು ಹಿಡಿದಿದ್ದಾರೆ, ಹಾಗಿದ್ದಾಗ ಆ ಚಿನ್ನಾಭರಣವನ್ನು ಕದಿಬಹುದು, ದರೋಡೆಯ ದೃಷ್ಟಿಯಲ್ಲಿ ಈ ದಂಪತಿಗಳನ್ನು ಯಾರಾದರೂ ಬಚ್ಚಿಟ್ಟಿದ್ದಾರೆ ಅನ್ನುವಂತಹ ಬಹಳಷ್ಟು ಆರೋಪಗಳು ಪ್ರಥಮವಾಗಿ ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇತ್ತು. ಯಾಕಂದರೆ ಈ ದಂಪತಿಗಳು ಬೆಲೆ ಬಾಳುವಂತಹ ಚಿನ್ನಾಭರಣವನ್ನು ಹಾಕಿದ್ರು, ಒಳ್ಳೆಯ ಉಳ್ಳಂತಹ ದಂಪತಿಗಳು, ಉದ್ಯಮಿಗಳು. ಹಾಗಿದ್ದಾಗ ದರೋಡೆಯ ದೃಷ್ಟಿಯಿಂದ ಇದನ್ನು ಮಾಡಿರಬಹುದು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇತ್ತು. ಮತ್ತೊಂದು ಆರೋಪ ಕೇಳಿ ಬರ್ತಾ ಇತ್ತು, ಅಲ್ಲಿ ಭೂಗತ ಪಾತಕಿಗಳಿದ್ದಾರೆ, ಅವರುಗಳು ಈ ಚಿನ್ನಾಭರಣವನ್ನು ತೆಗೆದುಕೊಂಡು ಈತನನ್ನು ಹತ್ಯೆ ಮಾಡಿದ್ದಾರೆ, ಅಂದರೆ ಪತಿಯನ್ನು ಹತ್ಯೆ ಮಾಡಿದ್ದಾರೆ, ಜೊತೆಗೆ ಪತ್ನಿಯನ್ನು ಅವರು ಕಿಡ್ನಾಪ್ ಮಾಡಿದ್ದಾರೆ ಅಥವಾ ಪತ್ನಿಯನ್ನು ಅವರುಗಳ ಜೊತೆಯಲ್ಲಿ ಇಟ್ಟುಕೊಂಡಿರಬಹುದು ಅನ್ನುವಂತಹ ಒಂದು ಸುದ್ದಿಗಳು ಕೂಡ ಪ್ರಥಮ ಹಂತದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು, ಹರಿದಾಡ್ತಾ ಇತ್ತು. ಮತ್ತೊಂದು ಸುದ್ದಿ ಹರಿದಾಡ್ತಾ ಇತ್ತು, ಯಾಕಂತ ಬಂದಾಗ ಇಲ್ಲಿ ಸೋನಮ್ ಅವರ ಕುಟುಂಬ ಜೊತೆಗೆ ಈ ರಾಜ ರಘುವಂಶಿ ಅವರ ಕುಟುಂಬ ನೇರವಾಗಿ ಮೇಘಾಲಯದ ಅಲ್ಲಿ ಶಿಲ್ಲಾಂಗ್ನ ಸ್ಥಳೀಯ ಪರಿಸರದ ಜನರ ಮೇಲೆ ಆರೋಪವನ್ನು ಅವರು ಹೊರಿಸ್ತಾ ಇದ್ರು. ಸ್ಥಳೀಯ ಜನರ ಮೇಲೆ ಅವರು ಆರೋಪ ಹೊರಿಸ್ತಾ ಇದ್ರು. ಏನಂತ ಬಂದಾಗ ಅಲ್ಲಿ ಶಿಲ್ಲಾಂಗ್ನ ಅಂದರೆ ಮೇಘಾಲಯದ ಸ್ಥಳೀಯ ಜನರೇ ದರೋಡೆ ಮಾಡುವಂತಹ ದೃಷ್ಟಿಯಿಂದ ಈ ಜೋಡಿಗಳನ್ನು ಬಚ್ಚಿಟ್ಟಿದ್ದಾರೆ, ಈ ಜೋಡಿಗಳನ್ನು ಕಿಡ್ನಾಪ್ ಮಾಡಿದ್ದಾರೆ, ಅಥವಾ ಈ ರಾಜ ರಘುವಂಶಿಯನ್ನ ಕೊಂದು ಪತ್ನಿಯನ್ನು ಕಿಡ್ನಾಪ್ ಮಾಡಿದ್ದಾರೆ, ಅಲ್ಲಿಯ ಲೋಕಲೈಟ್ ಅನ್ನುವಂತಹ ಆರೋಪವನ್ನು ಈ ರಾಜ ರಘುವಂಶಿಯವರ ಕುಟುಂಬ ಮಾಡ್ತಾ ಇತ್ತು, ಅಂದರೆ ಇಬ್ಬರ ಕುಟುಂಬ ಕೂಡ ಮಾಡ್ತಾ ಇತ್ತು. ಹಾಗಿದ್ದಾಗ ಮೇಘಾಲಯಕ್ಕೆ ಸ್ಥಳೀಯ ಜನರಿಗೆ ಇದೊಂದು ಮತ್ತಷ್ಟು ತಲೆಬಿಸಿ ಆಗ್ತಾ ಇತ್ತು. ಅಂದರೆ ಒಂದು ಕಪ್ಪು ಚುಕ್ಕಿಯ ಥರ ಟೂರಿಸ್ಟ್ ಪ್ಲೇಸ್ ಮೇನ್ ಆಫ್ ಲೈಕ್ ಮೇಘಾಲಯ ಅಂತ ಬಂದಾಗ, ಸೊ ಆ ಭಾಗದಲ್ಲಿ ಸ್ಥಳೀಯ ಜನರಿಗೆ ಇಂಥ ಆರೋಪ ಹೊರಿಸಿದಾಗ ಬಹಳಷ್ಟು ಚರ್ಚೆಗಳು ಶುರುವಾಗಿತ್ತು. ಜೊತೆಗೆ ಆ ಭಾಗದ ಜನರಿಗೂ ಕೂಡ ಸ್ವಲ್ಪ ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ಒಂದು ಆರೋಪ. ಆದರೆ ತದನಂತರ ಏನಾಗುತ್ತೆ ಅಂತ ಬಂದಾಗ ಜೊತೆಗೆ ಕೊನೆಯದಾಗಿ ಅಲ್ಲಿ ರಾಜ ರಘುವಂಶಿಯವರ ಮೃತದೇಹ ಪತ್ತೆಯಾಗುತ್ತೆ. ರಾಜ ರಘುವಂಶಿಯವರ ಮೃತದೇಹ ಪತ್ತೆಯಾಗಿದ್ದು ವಿ ಸಾವ್ಡಾಂಗ್ ಜಲಪಾತದ ಕೆಳಗಿನ ಕಮರಿಯಲ್ಲಿ ಶವ ಪತ್ತೆಯಾಗುತ್ತೆ. ಯಾಕಂದರೆ ಇಬ್ಬರು ದಂಪತಿಗಳು ಮಿಸ್ಸಿಂಗ್ ಅನ್ನುವಂತಹ ಕಂಪ್ಲೇಂಟ್ ಫೈಲ್ ಆಗುತ್ತಲ್ವಾ, ಆ ಸಂದರ್ಭ ಇಡೀ ಮೇಘಾಲಯ ಪೊಲೀಸರು, ಮುಖ್ಯಮಂತ್ರಿಗಳು ಕೂಡ, ಗೃಹ ಸಚಿವರು ಕೂಡ ಬಹಳಷ್ಟು ಮುತುವರ್ಜಿ ವಹಿಸಿ ಇಡೀ ಡಿಪಾರ್ಟ್ಮೆಂಟ್ಗೆ ಹೇಳ್ತಾರೆ. ಆ ಸಂದರ್ಭ ಡ್ರೋನ್ ಮುಖಾಂತರ ಕಾರ್ಯಾಚರಣೆ ಮಾಡಿದಾಗ ಆ ಒಂದು ಕಮರಿಯಲ್ಲಿ, ಜಲಪಾತದ ಕೆಳಗಿನ ಕಮರಿಯಲ್ಲಿ ಪತಿಯ ಶವ ಪತ್ತೆಯಾಗುತ್ತೆ. ಆವಾಗ ಈ ಒಂದು ಕೇಸ್ ಮತ್ತೊಂದು ಹಂತವನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ ಇಬ್ಬರು ದಂಪತಿಗಳು ಹೋಗಿರುವಂಥದ್ದು ದಂಪತಿಗಳು. ಹಾಗಿದ್ದಾಗ ಪತಿಯ ಶವ ಪತ್ತೆಯಾಗುತ್ತೆ. ವಾಟ್ ಅಬೌಟ್ ಪತ್ನಿಯ ವಿಚಾರ ಅನ್ನುವಂತಹ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ಶುರುವಾಗುತ್ತೆ. ಆದರೆ ಈ ಶವ ಪತ್ತೆಯಾಗಿರುವಂಥದ್ದು ಜನ ಇಲ್ಲದಂತಹ, ಯಾರು ಕೂಡ ಓಡಾಡದಂತಹ ಕಾಡಿನ ಪ್ರದೇಶದಲ್ಲಿ ಜಲಪಾತದ ಕೆಳಗಿನ ಕಮರಿಯಲ್ಲಿ ಶವ ಪತ್ತೆಯಾಗುತ್ತೆ. ಡ್ರೋನ್ ಮುಖಾಂತರ ಈ ಪತಿಯ ಶವವನ್ನು ಪತ್ತೆ ಹಚ್ಚಲಾಗುತ್ತೆ. ಆ ಸಂದರ್ಭ ಈ ಕೇಸ್ ಮತ್ತೊಂದು ಆಯಾಮಕ್ಕೆ ಹೋಗುತ್ತೆ. ಅಂದರೆ ಪತ್ನಿ ಏನಾದರೂ ಅನ್ನುವಂತಹ ಇನ್ವೆಸ್ಟಿಗೇಷನ್ ಮತ್ತೊಂದು ಭಾಗವನ್ನು ತೆರೆದುಕೊಳ್ಳುತ್ತೆ. ಅದು ಏನಾಗುತ್ತೆ ಮುಂದೆ ನೋಡ್ಕೊಂಡು ಬರೋಣ.
ಶಿಲ್ಲಾಂಗ್ ಹನಿಮೂನ್ ಪ್ರಕರಣದಲ್ಲಿ ಏನೇನಾಯಿತು ಅಂತ ನೋಡ್ಕೊಂಡು ಬಂದಾಗ ನಾನು ಆಗಲೇ ಹೇಳಿದೆ, ಇಲ್ಲಿ ಪತಿ ರಾಜ ರಘುವಂಶಿ ಅವರು 10 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಹಾಕ್ಕೊಂಡು ಹೋಗ್ತಾರೆ ಹನಿಮೂನ್ಗೆ ಹೋದಾಗ. ಇದನ್ನು ಸ್ವತಃ ಅವರ ತಾಯಿ ಪ್ರಶ್ನೆಯನ್ನು ಮಾಡ್ತಾರೆ. ತಾವು ಹೋಗ್ತಾ ಇರುವಂಥದ್ದು ತಿರುಗಾಡಲಿಕ್ಕೆ, ಆ ಸಂದರ್ಭ ಯಾಕೆ ಇಷ್ಟು ಬೆಲೆ ಬಾಳುವಂತಹ ಚಿನ್ನಾಭರಣವನ್ನು ಹಾಕ್ತೀರಿ ಅನ್ನುವಂಥದ್ದು, ಈ ಬಗ್ಗೆ ಒಂದು ಮಾತಿದೆ, ಅದರ ಬಗ್ಗೆ ನಾನು ಮಾತಾಡ್ತೀನಿ. ಜೊತೆಗೆ ಮೇ 11ರಂದು ಇಂದೋರ್ನ ರಾಜ ರಘುವಂಶಿ ಸೋನಮ್ ಅವರನ್ನು ವಿವಾಹವಾಗ್ತಾರೆ. ಅಂದರೆ ಮೇ 11ರಂದು ಇಬ್ಬರಿಗೂ ಕೂಡ ಮದುವೆ ಆಗುತ್ತೆ. ಮೇ 11ರಂದು ಇಂದೋರ್ನ ರಾಜ ರಘುವಂಶಿ ಸೋನಮ್ ಅವರನ್ನು ವಿವಾಹವಾಗ್ತಾರೆ. ಇಲ್ಲಿ ರಾಜ ರಘುವಂಶಿಗೆ 29 ವರ್ಷ, ಸೋನಮ್ ಅವರಿಗೆ 25 ವರ್ಷ, ಇಬ್ಬರಲ್ಲೂ ಕೂಡ 4 ವರ್ಷದ ಡಿಫ್ರೆನ್ಸ್ ಇರುತ್ತೆ. ಜೊತೆಗೆ ಮೇ 20ರಂದು ದಂಪತಿಗಳು ಇಂದೋರ್ನಿಂದ ಹನಿಮೂನ್ಗೆ ತೆರಳುತ್ತಾರೆ. ಮೇ 20ರಂದು ದಂಪತಿಗಳು ಇಂದೋರ್ನಿಂದ ಹನಿಮೂನ್ಗೆ ಹೋಗ್ತಾರೆ. ಮೇಘಾಲಯಕ್ಕೆ, ಅಂದರೆ ಶಿಲ್ಲಾಂಗ್ಗೆ ಅವರು ಹೋಗುವಂಥದ್ದು ಮೇ 20ರಂದು. ಜೊತೆಗೆ ಮೊದಲು ಕಾಮಾಖ್ಯ ದೇವಿ ದರ್ಶನ ಪಡಿತಾರೆ. ಅಲ್ಲಿ ಬಹಳಷ್ಟು ಫೇಮಸ್ ಆಗಿರುವಂತಹ ಟೆಂಪಲ್ ಇದು, ಪವರ್ಫುಲ್ ಆಗಿರುವಂಥ ದೇವರು. ಕಾಮಾಖ್ಯ ದೇವಿ ದರ್ಶನವನ್ನು ಪಡಿತಾರೆ. ಈ ಜೋಡಿ ಇಬ್ಬರು ಇದ್ದಕ್ಕಿದ್ದಂತೆ ಅಲ್ಲಿಂದ ಶಿಲ್ಲಾಂಗ್ಗೆ ಹೋಗ್ತಾರೆ. ಮೇ 23ರವರೆಗೆ ಇಬ್ಬರು ತಮ್ಮ ಕುಟುಂಬಗಳೊಂದಿಗೆ ಮಾತನಾಡ್ತಾರೆ. ಆ ಬಳಿಕ ಇಬ್ಬರ ಫೋನ್ಗಳು ಕೂಡ ಒಮ್ಮಿಂದೊಮ್ಮೆಲೆ ಸ್ವಿಚ್ ಆಫ್ ಆಗ್ತದೆ. ಮೇ 23ರವರೆಗೆ ಇವರು ಸಂಪರ್ಕಕ್ಕೆ ಬರ್ತಾರೆ, ಆದರೆ ತದನಂತರ ಅವರ ಫೋನ್ಗಳು ಸ್ವಿಚ್ ಆಫ್ ಆಗುತ್ತೆ. ಮೇ 27ರಂದು ಕೈಲಾಶ್ ವಿಜಯವರ್ಗೀಯ ಗೃಹ ಸಚಿವರಿಗೆ ಈ ಬಗ್ಗೆ ಮಾಹಿತಿ ಹೋಗುತ್ತೆ. ಅಂದರೆ ಇಬ್ಬರು ದಂಪತಿ ಮೇಘಾಲಯಕ್ಕೆ ಬಂದಿದ್ದರು ಹನಿಮೂನ್ ಆಚರಣೆಗೋಸ್ಕರ, ಆದರೆ ಅವರು ಏಕಾಏಕಿ ನಾಪತ್ತೆ ಆಗ್ತಾರೆ ಅನ್ನುವಂತಹ ಒಂದು ವಿಚಾರ ಗೃಹ ಸಚಿವರಿಗೆ ಮಾಹಿತಿ ಹೋಗುತ್ತೆ. ಮೋಹನ್ ಯಾದವ್ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಜೊತೆಗೆ ಅಲ್ಲಿ ಜೂನ್ 2ರಂದು ರಾಜ ಅವರ ಶವ ಕಂದಕದಲ್ಲಿ ಪತ್ತೆಯಾಗುತ್ತೆ. ಜೂನ್ 2ರಂದು ಇಲ್ಲಿ ಗಮನಿಸಿ, ಜೂನ್ 2ರಂದು ಅಲ್ಲಿ ರಾಜ ಅವರ ಶವ ಕಂದಕದಲ್ಲಿ ಪತ್ತೆಯಾಗುತ್ತೆ. ಜೂನ್ 9ರಂದು ಸೋನಮ್ UPಯ ಘಾಜಿಪುರದಲ್ಲಿ ಪತ್ತೆಯಾಗ್ತಾರೆ. ಅಂದರೆ ಜೂನ್ 2ರಂದು ರಾಜ ಅವರ ಶವ ಪತ್ತೆಯಾಗುವಂಥದ್ದು ಗೌರ್ಮೆಂಟ್ನ ಗಮನಕ್ಕೆ ಮೇ 27ರಂದು ಬರುತ್ತೆ. ಮೇ 27 ಆದಮೇಲೆ 3-4-5 ದಿನಗಳಲ್ಲಿ ರಾಜ ಅವರ ಶವ ಕೂಡ ಪತ್ತೆಯಾಗುವಂಥದ್ದು ಜಲಪಾತದ ಅಡಿಯಲ್ಲಿ, ಜಲಪಾತದ ಕಂದಕಗಳ ಕಮರಿಯ ಅಡಿಯಲ್ಲಿ ಪತ್ತೆಯಾಗುವಂಥದ್ದು. ಡ್ರೋನ್ ಕಾರ್ಯಾಚರಣೆಯಲ್ಲಿ ಅದು ಗೊತ್ತಾಗುವಂಥದ್ದು. ಮೇ 11ರಂದು ಇಂದೋರ್ನ ರಾಜ ರಘುವಂಶಿ ಅವರು ಮದುವೆ ಆಗಿರುವಂಥದ್ದು. ಮೇ 20ರಂದು ದಂಪತಿಗಳು ಹನಿಮೂನ್ಗೆ ಹೋಗ್ತಾರೆ. ತದನಂತರ ಮೇ 22ರಂದು ಇಲ್ಲಿ ಮರ್ಡರ್ ಆಗಿರುವಂಥದ್ದು. ಜೂನ್ 2ರಂದು ರಾಜ ಅವರ ಶವ ಪತ್ತೆಯಾಗಿರುವಂಥದ್ದು. ಇವೆಲ್ಲದರ ಜೊತೆಗೆ ಈ ಕೇಸ್ ಯಾಕೆ ಮತ್ತೊಂದು ಹಂತವನ್ನು ತಲುಪುತ್ತೆ ಅಂತ ಬಂದಾಗ ಬಹಳಷ್ಟು ಶಾಕಿಂಗ್ ಆಗಿರುವಂತಹ ವಿಚಾರ. ಅದಕ್ಕಿಂತ ಮೊದಲೇದಾಗಿ ನಾನು ಅವರ ಮದುವೆಯ ದೃಶ್ಯಾವಳಿಗಳನ್ನು ಕೂಡ ನೋಡಬೇಕು. ಮದುವೆ ಆಗಿದಂತಹ ದೃಶ್ಯಾವಳಿ, ಯಾಕಂದರೆ ರಾಜ ಅವರು ಯಾಕೆ ಶವವಾಗಿ ಹೋಗ್ತಾರೆ, ರಾಜ ಅವರನ್ನು ಯಾಕೆ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡ್ತಾರೆ ಅಂತ ಬಂದಾಗ ಇದೇ ಪತ್ನಿ ನೋಡಿ, ಇದೇ ಸೋನಮ್, ಆರೋಪಿ ಪತ್ನಿ ಸೋನಮ್ ಅವರು ಜೊತೆಗೆ ಹತ್ಯೆಯಾಗಿರುವಂತಹ ದುರದೃಷ್ಟ ಪತಿ ರಾಜ ರಘುವಂಶಿ ಅವರು, ಇಬ್ಬರ ಒಂದು ಮದುವೆಯ ಸಂದರ್ಭದ ಒಂದು ದೃಶ್ಯಾವಳಿಗಳನ್ನು ನೋಡಿ. ಎಷ್ಟು ಅನ್ಯೋನ್ಯತೆಯಿಂದ, ಎಷ್ಟು ಖುಷಿಯಾಗಿ, ಎಷ್ಟು ಸಂತೋಷದಿಂದ ಆ ಸೋನಮ್ ಇದ್ರು ಅನ್ನುವಂಥದ್ದು ನೋಡಿ. ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ಆ ಸೋನಮ್, ಎಷ್ಟು ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ದಾರೆ ಮದುವೆಯನ್ನ. ಯಾಕಪ್ಪ ಈಗಿನ ಕಾಲದ ಹೆಣ್ಮಕ್ಳು ಈ ರೀತಿ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಬಂದಾಗ, ಮೊನ್ನೆ ತಾನೇ ನಮ್ಮ ಬೋಳರದಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿತ್ತು, ತಮ್ಗಳಿಗೆ ನೆನಪಿರ್ಬೋದು. ಅಲ್ಲೂ ಕೂಡ ಆ ಹೆಣ್ಮಗಳು ಎಷ್ಟು ಖುಷಿಯಿಂದ ಮೆಹಂದಿ ಸೆಲೆಬ್ರೇಟ್ ಮಾಡಿದ್ರು, ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ರು, ಎಲ್ಲವೂ ಕೂಡ ಮಾಡಿದ್ರು. ಎಲ್ಲವನ್ನು ಕೂಡ ಗೌಪ್ಯವಾಗಿಡ್ತಾರಪ್ಪ ಇವರುಗಳು, ಎಲ್ಲವನ್ನು ಕೂಡ ಗೌಪ್ಯವಾಗಿಡ್ತಾರೆ. ಆದರೆ ಕೊನೆಯದಾಗಿ ಹೇಗಿರುತ್ತೆ, ದೊಡ್ಡ ಸ್ಫೋಟ ಯಾವ ರೀತಿ ಇರುತ್ತೆ ಅಂತ ಬಂದಾಗ ಪೀಸ್ ಆಗುವಂತಹ ರೀತಿಯಲ್ಲಿ ಹುಡುಗನ ಶವ ಪತ್ತೆಯಾಗುತ್ತೆ. ಅದೇ ಹೇಳುವಂಥದ್ದು, ಈಗಿನ ಕಾಲಘಟ್ಟದಲ್ಲಿ ಹುಡುಗರಿಗೆ ಮದುವೆ ಆಗಲಿಕ್ಕೆ ಹೆಣ್ಣು ಸಿಗ್ತಾ ಇಲ್ಲ, ಸಿಕ್ಕಿದಂತಹ ಹೆಣ್ಣು ಮದುವೆ ಆದಮೇಲೆ ಬದುಕಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ಬಹಳ ದೊಡ್ಡ ಆರೋಪ. ಇದೆಲ್ಲ ಘಟನೆಯನ್ನು ನೋಡಿದಾಗ ಪ್ರತಿ ಬಾರಿ ಹೇಳುವಂಥ, ನಿಮ್ಗಳಿಗೆ ಇಷ್ಟ ಇಲ್ಲ, ಹುಡುಗ ಆಗಲ್ಲ ಬೇಡ, ಅಥವಾ ಹುಡುಗಿ ಆಗಲ್ಲ ಬೇಡ ಅಂತ ಹೇಳಿದ್ರೆ ಮದುವೆಗಿಂತ ಮೊದಲೇ ಹೇಳಿ. ಆದರೆ ಮದುವೆಯ ನಂತರ ಈ ರೀತಿ ಅವರನ್ನು ಅನಾಥ ಶವವಾಗಿ ಪೀಸ್ ಮಾಡಿ
ತಾವುಗಳು ಬಿಸಾಕ್ತೀರಿ ಅಂತ ಬಂದಾಗ ತಮ್ಗಳಿಗೆ ಬದುಕಲಿಕ್ಕೆ ಹಕ್ಕೇ ಇಲ್ಲ, ಅಂತಹ ಯೋಗ್ಯತೆಗಳು ಕೂಡ ಇಲ್ಲ. ನೋಡಿ ಎಷ್ಟು ದೊಡ್ಡ ಡ್ರಾಮಾ ಮಾಡ್ತಾರೆ ಅಂತ ಬಂದಾಗ ಆ ಮದುವೆಯಲ್ಲಿ ಎಷ್ಟು ಖುಷಿಯಿಂದ ಕುಣಿದು ಕುಪ್ಪಳಿಸಿದಂತಹ ವಧು ಸೋನಮ್ ಅವರು, ಅಲ್ಲಿ ಭವಿಷ್ಯದ ಬಗ್ಗೆ ಬಹಳಷ್ಟು ಆಸೆ ಕನಸುಗಳನ್ನು ಇಟ್ಟುಕೊಂಡಿದ್ದಂತಹ ಹುಡುಗ ರಾಜ ರಘುವಂಶಿ ಅವರು. ಇದು ಮದುವೆಯ ಸಂದರ್ಭದ ದೃಶ್ಯಾವಳಿ. ಇಬ್ಬರು ಕೂಡ ಎಷ್ಟು ಅನ್ಯೋನ್ಯತೆಯಿಂದ ಇದ್ದಾರೆ. ಈ ಒಂದು ದೃಶ್ಯಾವಳಿಗಳೇನಿದೆ ನೋಡಿ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗುತ್ತೆ. ಅಂದರೆ ಇಂತಹ ಅನ್ಯೋನ್ಯತೆ ಹೊಂದಿರುವಂತಹ ದಂಪತಿಗಳು, ಪಾಪ ದಂಪತಿ ಹನಿಮೂನ್ಗೆ ಹೋಗ್ತಾರೆ ಮೇಘಾಲಯಕ್ಕೆ. ಪಾಪ ಇವರನ್ನು ಯಾರು ಕಿಡಿಗೇಳಿಗಳು, ನೀಚರು, ಕಿರಾತಕರು ಏನು ಮಾಡಿದ್ದಾರೇನೋ ಅನ್ನುವಂತಹ ಒಂದು ಕಾಳಜಿ, ಒಂದು ಕನ್ಸರ್ನ್ ಇಡೀ ದೇಶದಾದ್ಯಂತ, ಇಡೀ ದೇಶದ ಮನೆಗಳಲ್ಲಿ ಇದು ಮೂಡುವಂತೆ ಮಾಡುತ್ತೆ. ಯಾಕಂದರೆ ಪಾಪ ಇಬ್ಬರು ದಂಪತಿಗಳು ಹೊಸ ಜೀವನದ ಒಂದು ಕನಸನ್ನು ಇಟ್ಕೊಂಡು ಹೋಗ್ತಾರೆ ಹನಿಮೂನ್ಗೆ ಮೇಘಾಲಯಕ್ಕೆ. ಯಾರು ದುಷ್ಟರು ಈ ರೀತಿ ಮಾಡ್ತಾರೆ ಇವುಗಳಿಗೆ ಪಾಪ ಅನ್ನುವಂತಹ ಒಂದು ಕಾಳಜಿ ಇತ್ತಲ್ವಾ, ಇಡೀ ದೇಶದಾದ್ಯಂತ ಜನರ ಮನದಲ್ಲಿತ್ತು. ಆದರೆ ಅಲ್ಲಿ ಕುಳಿತುಕೊಂಡಿದ್ದಾರಲ್ವಾ, ಬಹಳಷ್ಟು ಮುಗ್ಧತೆಯಿಂದ ಕೆಂಪು ಸಾರಿಯನ್ನು ಹಾಕ್ಕೊಂಡು ಅದೇ ಕಿರಾತಕಿ, ಬೇರೆ ಯಾರೂ ಅಲ್ಲ ಕಿರಾತಕರು, ಈ ಸ್ಟೋರಿಯಲ್ಲಿ ಕಿರಾತಕಿ ಆಗಿರುವಂಥದ್ದು ಕೈ ಹಿಡಿದಂತಹ ಧರ್ಮಪತ್ನಿ ರಾಜ ರಘುವಂಶಿಯ ಪಾಲಿಗೆ ದೊಡ್ಡ ಬಿಗ್ ವಿಲನ್ ಅಂತ ಬಂದಾಗ, ಎಸ್ ಅದೇ ಸೋನಮ್. ಏನು ಮಾಡ್ತಾಳೆ ಸೋನಮ್, ಯಾಕೆ ಮಾಡ್ತಾಳೆ ಈ ರೀತಿ ಅಂತ ಬಂದಾಗ ಅದೇ ದೊಡ್ಡ ಬಿಗ್ ಟ್ವಿಸ್ಟನ್ನು ಈ ಕೇಸ್ಗೆ ಕೊಟ್ಟಿರುವಂಥದ್ದು. ನೋಡಿ ಇಲ್ಲಿ ಬರುತ್ತೆ ಈ ಒಂದು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಆಗಿರುವಂಥದ್ದು. ಬಿಗ್ ಟ್ವಿಸ್ಟ್ ಅಲ್ಲ, ಇದು ಸೋನಮ್ ಅನ್ನುವಂತಹ ಒಂದು ಮುಖವಾಡ ಹಾಕಿರುವಂತಹ ಹೆಣ್ಣಿನ ಮುಖವಾಡ ಕಳಚಿದಂತಹ ದಿನ ನಿನ್ನೆಯ ರಾತ್ರಿ ಇಡೀ ದೇಶದ ಮುಂದೆ ಆ ಕಿರಾತಕಿ ಆಕೆಯ ಮುಖವಾಡ ಬಯಲಾಗುತ್ತೆ. ನೋಡಿ ಅಲ್ಲಿ ಮಿಡಲಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿ ಇದಲ್ಲಲ್ವಾ, ಆತ ಆಕೆಯ ಲವರ್, ಆತ ಆಕೆಯ ಪ್ರಿಯತಮ ಅಂತೆ. ನೋಡಿ ಆತನ ಮುಖ ನೋಡಿ, ಇನ್ನೊಂದು ಕಡೆ ರಾಜ ರಘುವಂಶಿಯನ್ನ ನೋಡಿ. ಎಸ್, ಇನ್ನೊಂದು ಕಡೆ ಒಂದು ಸೋನಮ್, ಇನ್ನೊಂದು ಕಡೆ ಸೋನಮ್ನ ಬಾಯ್ ಫ್ರೆಂಡ್ ಲವರ್ ರಾಜ್ ಕುಶ್ವಾ, ಇನ್ನೊಂದು ಕಡೆ ಪಾಪ ಭವಿಷ್ಯದ ಬಹಳಷ್ಟು ಕನಸನ್ನು ಹೊತ್ತುಕೊಂಡಿರುವಂತಹ ರಾಜು ಅವರು. ಇಲ್ಲಿ ಇಬ್ಬರ ಹೆಸರು ಕೂಡ ರಾಜು. ಒಂದು ಕಡೆ ರಾಜು ಕುಶ್ವಾ ಆ ಲವರ್, ಆಕೆಯ ಲವರ್, ಜೊತೆಗೆ ರಾಜು ರಘುವಂಶಿ ಗಂಡ. ಇಲ್ಲಿ ಎಲ್ಲಿ ತನಕ ವಿಚಾರ ಆಗುತ್ತೆ ಅಂತ ಬಂದಾಗ, ಈ ರಾಜು ಕುಶ್ವಾ ಯಾರು ಅಂತ ಬಂದಾಗ ಆಕೆಯ ಲವರ್, ಇವರಿಗೆ ಮೊದಲೇ ಪರಿಚಯ ಇರುತ್ತೆ. ನಾನು ಆಗಲೇ ಹೇಳಿದೆ, ಆಕೆ ಒಂದು ಸಣ್ಣ ಕಂಪನಿಯನ್ನು ನಡೆಸ್ತಾ ಇರ್ತಾಳೆ ಅನ್ನುವಂಥದ್ದು. ಆ ಕಂಪನಿಯಲ್ಲಿ ಈತ ಕೂಡ ಇತ್ತ. ಸೊ ಇಬ್ಬರಲ್ಲೂ ಕೂಡ ಒಂದು ಅಲ್ಲಿ ಪ್ರೇಮಾಂಕುರವಾಗುತ್ತೆ, ಇಬ್ಬರು ಕೂಡ ಅನ್ಯೋನ್ಯತೆಯಿಂದ ಇರ್ತಾರೆ. ತದನಂತರ ಇಬ್ಬರಲ್ಲೂ ಕೂಡ ಒಂದು ಹಂತಕ್ಕೆ ಹೋಗ್ತಾರೆ, ಅಂದರೆ ಪ್ರೀತಿಯಾಗಿ ಪ್ರೇಮ ಆಗಿ ತದನಂತರ ಒಂದು ಹಂತಕ್ಕೆ ಹೋಗ್ತಾರೆ ಅಂತ ಬಂದಾಗ ತಮ್ಗಳಿಗೆ ಅರ್ಥ ಆಗುತ್ತೆ. ಸೊ ಆ ರೀತಿ ಒಂದು ಹಂತಕ್ಕೆ ಹೋಗ್ತಾರೆ ಇಬ್ಬರು ಕೂಡ, ಒಂದು ಕಡೆ ಸೋನಮ್, ಇನ್ನೊಂದು ಕಡೆ ಈ ರಾಜು ಕುಶ್ವಾ. ಸೊ ಹಾಗಿದ್ದಾಗ ಇಲ್ಲಿ ಸೋನಮ್ ಅವರ ಮನೆಯಲ್ಲಿ ಮದುವೆಯ ಮಾತುಕತೆ ಪ್ರಸ್ತಾಪ ಆಗುತ್ತೆ. ಯಾಕಂದರೆ ಸೋನಮ್ ವೆಲ್ ಸೆಟಲ್ಡ್ ಫ್ಯಾಮಿಲಿ ಆ್ಯಂಡ್ ಆಲ್ಸೋ ರಾಜು ರಘುವಂಶಿ ವೆಲ್ ಸೆಟಲ್ಡ್ ಉದ್ಯಮಿ, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡ್ತಾರೆ. ಸೊ ಇಬ್ಬರ ಮನೆಯಲ್ಲೂ ಕೂಡ ಒಂದು ಮದುವೆಯ ಮಾತುಕತೆ ಆದಾಗ ಸೋನಮ್ ಏನು ಹೇಳಲ್ಲ. ಇದೇ ದುರಂತ ಯಾರೋ ಒಂದು ಅಮಾಯಕರ ಮಕ್ಕಳನ್ನು ಬಲಿ ತೆಗೆದುಕೊಳ್ತಾ ಇರುವಂತಹ ಇಂತಹ ವಿಕೃತ ಮನಸ್ಥಿತಿ
ನಿಜವಾಗ್ಲೂ ಕೂಡ ಧಿಕ್ಕಾರ ಇದೆ ಇಂಥ ಮನಸ್ಥಿತಿಗಳಲ್ಲಿ. ಯಾಕಂದರೆ ಇಬ್ಬರೂ ಕೂಡ ಅಲ್ಲಿ ವರ್ಕ್ ಪ್ಲೇಸಲ್ಲಿ ಒಂದು ಹಂತಕ್ಕೆ ಹೋಗಿರ್ತಾರೆ. ಅಲ್ಲಿ ಆ ಕಡೆ ರಾಜು ಕುಶ್ವಾ, ಇನ್ನೊಂದು ಕಡೆ ಸೋನಮ್ ಅವರು. ಆದರೆ ಪಾಪ ಈ ಹುಡುಗನಿಗೆ ಏನು ಗೊತ್ತಿರಲ್ಲ, ರಾಜು ರಘುವಂಶಿಗೆ. ಆತ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಒಳ್ಳೆಯ ಉದ್ಯಮಿ ಆಗಿರ್ತಾನೆ. ಈ ಸಂದರ್ಭ ಮನೆಯವರು ನೋಡಿದಂಥ ಹೆಣ್ಣಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಆತ ಮದುವೆಗೆ ಒಪ್ಕೊಳ್ತಾನೆ. ಈಕೆಯು ಕೂಡ ಫ್ಯಾಮಿಲಿ ಸ್ಟೇಟಸ್ ಬಹುಶಃ ಇರಬಹುದೇನೋ ಆ ನಿಟ್ಟಿನಲ್ಲಿ ಓಕೆ ಅಂತಾಳೆ, ಗೊತ್ತಿಲ್ಲ. ಯಾಕಂದರೆ ಅಷ್ಟು ಖುಷಿಯಿಂದ ಅವಳು ಮದುವೆಯಲ್ಲಿ ಕುಣಿದು ಕುಪ್ಪಳಿಸ್ತಾಳೆ ಅಂತ ಬಂದಾಗ ಶಾಕ್ ಆಗುತ್ತೆ. ಈತ ಆಕೆಯ ಬಾಯ್ ಫ್ರೆಂಡ್. ಸೊ ಇದು ಈ ಪ್ರಕರಣವನ್ನು ಬಹಳಷ್ಟು ಟ್ವಿಸ್ಟ್ ಕೊಡುವಂತಹ ಒಂದು ಪ್ರಕರಣ. ಯಾಕಂತ ಬಂದಾಗ ಇಲ್ಲಿ ಇಬ್ಬರು ಮದುವೆ ಆಗ್ತಾರೆ. ಮದುವೆ ಆದ ಮೇಲೆ ಈ ಹನಿಮೂನ್ ಅನ್ನುವಂಥ ಪ್ಲ್ಯಾನ್ ಏನಿದೆ ನೋಡಿ, ಈ ಐಡಿಯಾ ಏನಿದೆ ನೋಡಿ, ಇದೆಲ್ಲವೂ ಕೂಡ ಮಾಡಿರುವಂಥದ್ದೇ ಇಲ್ಲಿ ರಾಜ ರಘುವಂಶಿಯನ್ನು ಹತ್ಯೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ಈ ಒಂದು ಹನಿಮೂನ್ ಪ್ಲ್ಯಾನನ್ನು ಮಾಡ್ತಾರೆ. ಈ ಹನಿಮೂನ್ ಪ್ಲ್ಯಾನನ್ನು ಮಾಡುವಾಗ ನಮ್ಗಳಿಗೆ ಬಹುಶಃ ನೆನಪಿರ್ಬೋದು, ಯಾರೆಲ್ಲ ಕನ್ನಡ ಚಲನಚಿತ್ರವನ್ನು ನೋಡ್ತೀರಿ, ಬಾನಲ್ಲೇ ಮಧುಚಂದ್ರಕೆ ಅನ್ನುವಂಥ ಒಂದು ಮೂವಿ ಬಂದಿತ್ತು. ಅಲ್ಲಿ ಹೀರೋ ಮತ್ತು ಹೀರೋಯಿನ್ ಇಬ್ಬರು ಕೂಡ ಹನಿಮೂನ್ಗೆ ಹೋಗ್ತಾರೆ. ಅಲ್ಲಿ ಹೀರೋ ಒಂದು ಒಳ್ಳೆಯ, ಅಂದರೆ ಒಳ್ಳೆಯ ಅನ್ನುವಂಥದ್ದು ಬರಲ್ಲ, ಕ್ಷಮಿಸಿ, ಇಲ್ಲಿ ಅಲ್ಲಿ ಹೀರೋ ಒಂದು ಪ್ರೀ ಪ್ಲ್ಯಾನ್ಡ್ ಆಗಿರುವಂತಹ ಪ್ಲ್ಯಾನನ್ನು ಹಾಕ್ಕೊಳ್ತಾನೆ. ಅಂದರೆ ಹೆಂಡತಿಯನ್ನು ಕೊಲೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹನಿಮೂನ್ಗೆ ಕರ್ಕೊಂಡು ಹೋದಾಗ ಅದು ನಾನಾ ಕಾರಣಗಳಿರುತ್ತೆ ಅಲ್ಲಿ ಹೀರೋ ಯಾಕೆ ಆಗಿ ಮಾಡ್ತಾನೆ ಅನ್ನುವಂಥದ್ದು ನಿಟ್ಟಿನಲ್ಲಿ. ಆದರೆ ಅಲ್ಲಿ ಹೀರೋ ರಿಟರ್ನ್ ಟಿಕೆಟ್ ಮಾಡಿದಾಗ ಒಂದೇ ಟಿಕೆಟನ್ನು ಮಾಡಿಡ್ತಾನೆ, ಇನ್ನೊಂದು ಟಿಕೆಟ್ ಮಾಡಿರಲ್ಲ. ಆ ಸಂದರ್ಭ ಸಿಕ್ಕಿ ಬೀಳ್ತಾನೆ. ಸೇಮ್ ಟು ಸೇಮ್ ಸ್ಟೋರಿ ಇದು. ಇಲ್ಲೂ ಕೂಡ ಬಾನಲ್ಲೇ ಮಧುಚಂದ್ರಕ್ಕೆ ಅಲ್ಲ, ಇಲ್ಲಿ ಬಾನಲ್ಲೇ ಮೇಘಾಲಯಕ್ಕೆ ಆಗಿದೆ. ಸೊ ಅಲ್ಲಿಗೆ ಹೋಗಿದ್ದಾರೆ. ಹೋದಾಗ ಇಲ್ಲಿ ಶಾಕಿಂಗ್ ಅಂತ ಬಂದಾಗ ಟಿಕೆಟ್ ಬುಕ್ ಆಗಿದೆ ಮೇಘಾಲಯಕ್ಕೆ ಹೋಗಲಿಕ್ಕೆ, ಆದರೆ ರಿಟರ್ನ್ ಟಿಕೆಟ್ ಬುಕ್ ಆಗಿಲ್ಲ. ಇದು ಮತ್ತೊಂದು ಶಾಕಿಂಗ್ ಆಗಿರುವಂತಹ ಒಂದು ವಿಚಾರ. ಸೊ ಇಲ್ಲಿ ಏನಾಗುತ್ತೆ ಅಂತ ಬಂದಾಗ ಜೊತೆಗೆ ಈ ಒಂದು ಕೇಸ್ನಲ್ಲಿ ಏನೇನಾಗುತ್ತೆ ಅಂತ ಬಂದಾಗ ಸೋನಮ್ ರಘುವಂಶಿಯವರು, ಅಂದರೆ ಆ ಪತ್ನಿ, ಆರೋಪಿ, ಕೊಲೆಗಡುಕ ಪತ್ನಿ, ಜೊತೆಗೆ ರಾಜು ಕುಶ್ವಾ, ಈ ರಾಜು ಕುಶ್ವಾ ಆಕೆಯ ಬಾಯ್ ಫ್ರೆಂಡ್, ಜೊತೆಗೆ ವಿಶಾಲ್ ಅನ್ನುವಂತಹ ಮತ್ತೊಬ್ಬ ಇದ್ದಾನೆ. ಆತ ಇಂದೋರ್ನ ಮರ್ಡರ್ ಅಕ್ಯೂಸ್ಡ್ ಆತ. ಅಂದರೆ ಮೂವರು ಕೊಲೆಗಟುಕರು ಇಲ್ಲಿ ಭಾಗವಹಿಸಿಕೊಂಡು ಈ ಕೃತ್ಯವನ್ನು ಮಾಡ್ತಾರೆ. ಎಲ್ಲಿ ತನಕ ಅಂತ ಬಂದಾಗ ಇಲ್ಲಿ ಈ ಒಂದು ಪ್ರಕರಣ ಸಿಕ್ಕಿ ಬೀಳುವಂಥದ್ದು ಎಲ್ಲಿ ಅಂತ ಬಂದಾಗ ಈ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಅಲ್ಲಿ ಒಬ್ಬರು ಪ್ರಾಥಮಿಕವಾಗಿ ಟೂರಿಸ್ಟ್ ಗೈಡ್ ಒಬ್ಬರು, ಮೇಘಾಲಯ ಅಂತ ಬಂದಾಗ ಅಲ್ಲಿ ಟೂರಿಸ್ಟ್ ಗೈಡ್ಗಳು ಇರ್ತಾರೆ. ಟೂರಿಸ್ಟ್ ಗೈಡ್ ಒಬ್ಬರು ಮಾಹಿತಿಯನ್ನು ಕೊಡ್ತಾರೆ. ಈ ದಂಪತಿಗಳನ್ನು ನಾವು ನೋಡಿದ್ದೀವಿ, ಆದರೆ ಈ ದಂಪತಿಗಳು ಎಲ್ಲಿಗೆಲ್ಲ ಹೋಗ್ತಾರೆ, ಅಲ್ಲಿ ಅವರ ಹಿಂದೆ ಮೂವರು ಹುಡುಗರು ಅವರನ್ನು ಫಾಲೋ ಮಾಡ್ತಾರೆ. ಆ ಮೂವರು ಹುಡುಗರು ಒಂಥರ ಅನುಮಾನಾಸ್ಪದವಾಗಿ ಫಾಲೋ ಮಾಡ್ತಾರೆ. ಇದನ್ನು ನಾವು ಗಮನಿಸಿದ್ದೀವಿ ಅನ್ನುವಂಥದ್ದು ಒಬ್ಬ ಟೂರಿಸ್ಟ್ ಗೈಡ್ ಹೇಳ್ತಾನೆ, ಮತ್ತೊಬ್ಬ ಟೂರಿಸ್ಟ್ ಗೈಡ್ ಕೂಡ ಅದನ್ನೇ ಹೇಳ್ತಾನೆ. ಆವಾಗ ಯಾರು ಇವರು ಹುಡುಗರು ಅನ್ನುವಂಥ ನಿಟ್ಟಿನಲ್ಲಿ CC ಕ್ಯಾಮರಾಗಳನ್ನು ಟ್ರೇಸ್ ಮಾಡಿದಾಗ, CC ಕ್ಯಾಮ್ರಾಗಳನ್ನು ನೋಡಿದಾಗ ಅಲ್ಲಿ ಇವರ ಮುಖ ಚಹರೆ ಬಯಲಾಗುತ್ತೆ. ಅಂದರೆ ಈ ಹಂತಕರು ಮೊದಲೇ ಪ್ಲ್ಯಾನ್ ಮಾಡಿರ್ತಾರೆ. ಆಕೆ ಅಂದರೆ ಸೋನಮ್ ಜೊತೆ ಸೇರಿಕೊಂಡು ಈ ಹಂತಕರು ಮೊದಲೇ ಪ್ಲ್ಯಾನ್ ಮಾಡಿರ್ತಾರೆ, ಈತನನ್ನು ಮುಗಿಸಬೇಕು ಇಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಿದ್ದಾಗ ಇಲ್ಲಿ ಸೋನಮ್ ಒಂದು ಪ್ಲ್ಯಾನನ್ನು ಮಾಡ್ತಾಳೆ.
ಯಾರು ಕೂಡ ಇಲ್ಲದ ಸ್ಥಳಕ್ಕೆ ದ್ವಿಚಕ್ರ ವಾಹನವನ್ನು ತೆಗೆದುಕೊಂಡು ಬಾಡಿಗೆ ಪಡೆದುಕೊಂಡು ಆಕೆ ತನ್ನ ಗಂಡನ ಜೊತೆ ಆ ಒಂದು ಜಾಗಕ್ಕೆ ಹೋಗ್ತಾಳೆ. ಆ ಜಾಗದಲ್ಲಿ ಆ ಜಲಪಾತ ಬರುವಂತಹ ಜಾಗ ಆಗಲಿ ನಾನು ಹೇಳ್ದಲ್ವಾ, ಆ ಒಂದು ರೆಸಾರ್ಟ್ ಇರುವಂತಹ ಜಾಗ, ಅಲ್ಲಿ ಭೂಗತ ಪಾತಕಿಗಳು ಭಾಳಷ್ಟು ಜನರು ಬರ್ತಾರೆ, ಅಲ್ಲಿ ಕೆಲವು ಆ್ಯಕ್ಟಿವಿಟೀಸ್ಗಳು ನಡೆಯುತ್ತೆ. ಸೊ ಅಲ್ಲಿ ಭಾಳಷ್ಟು ಜನರು, ಸಾಮಾನ್ಯ ಜನರು ಹೋಗಲ್ಲ. ಸೊ ಇಂಥ ಜಾಗಕ್ಕೆ ಅವರು ಹೋಗ್ತಾರೆ. ಅಲ್ಲಿ ಹೋಗಿ ಆ ಒಂದು ನಿರ್ಜನ ಪ್ರದೇಶದಲ್ಲಿ ಗಂಡನ ಮರ್ಡರನ್ನು ಮಾಡ್ತಾರೆ. ಅಂದರೆ ಈ ರಾಜ ರಘುವಂಶಿಯನ್ನು ಅಲ್ಲಿ ಇವರು ಪ್ಲ್ಯಾಂಡ್ ಆಗಿ ಮುಗಿಸ್ತಾರೆ. ನೋಡಿ, ಇವರೆಲ್ಲ ಸೇರಿಕೊಂಡು ಮಾಡಿರುವಂತಹ ಕೃತ್ಯ ಇದು. ಒಟ್ಟು 4 ಇದ್ದಾರೆ. ಒಂದು ಕಡೆ ತಾವುಗಳು ವೈಟ್ ಶರ್ಟಿಂದ ಕಾಣ್ತಾ ಇರುವಂಥದ್ದು ಆಕೆಯ ಬಾಯ್ ಫ್ರೆಂಡ್, ಜೊತೆಗೆ ಉಳಿದ 3 ಏನಿದ್ದಾರೆ ನೋಡಿ, ಆತನ ಫ್ರೆಂಡ್ಸ್ ಇವರು. ಈ 3 ಅವರನ್ನು ಫಾಲೋ ಮಾಡ್ತಾ ಇರುವಂಥದ್ದು. ಒಟ್ಟು 4 ಸೇರಿ ಮಾಡಿರುವಂತಹ ಕೃತ್ಯ ಇದು, ದುಷ್ಕೃತ್ಯ ಇದು. ಸೊ ಇವರೆಲ್ಲ ಸೇರಿಕೊಂಡು ಏನೂ ಅರಿಯದಂತಹ ರಾಜ ರಘುವಂಶಿಯನ್ನು ಮುಗಿಸಿದ್ದಾರೆ. ನೋಡಿ, ಮದುವೆ ಬೇಡ ಅಂತ ಹೇಳಿದರೆ, ಅಥವಾ ಆ ಹುಡುಗ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ಹೇಳ್ಬೋದಿತ್ತು, ಆ ಹುಡುಗ ಇಷ್ಟ ಇಲ್ಲ, ಬೇಡ, ನಾನು ಬೇರೆ ಪ್ರೀತಿಸ್ತಾ ಇದ್ದೀನಿ, ಬೇರೆ ಒಬ್ಬ ಲವರ್ ಇದ್ದಾನೆ, ಅಥವಾ ಒಂದು ಹಂತಕ್ಕೆ ನಾವುಗಳು ಹೋಗಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ಬೋದಿತ್ತು. ಅದ್ಯಾವುದನ್ನು ಕೂಡ ಹೇಳದೆ ಒಬ್ಬ ತಾಯಿಗೆ ಮಗ ಇಲ್ಲದಾಗೆ ಮಾಡಿದ್ದಾಳೆ, ತಂದೆಗೆ ಮಗ ಇಲ್ಲದಾಗೆ ಮಾಡಿದ್ದಾಳೆ. ಕುಟುಂಬಕ್ಕೆ ಆಧಾರವಾಗಿರುವಂತಹ ಮಗನನ್ನು ಕೊಚ್ಚಿ ಕೊಲೆ ಮಾಡಿದಂತಹ ಪಾಪಿ, ವಿಕೃತವಾಗಿರುವಂತಹ ಮನಸ್ಥಿತಿ ಈ ಹೆಣ್ಮಗಳದು. ಹೆಣ್ಣು ಕ್ಷಮೆಯಾದರಿತ್ರಿ ಅಂತ ಹೇಳ್ತೀವಿ, ಅಥವಾ ಹೆಣ್ಣು, ನಾನು ಹೇಳಲ್ಲ ಎಲ್ಲ ವಿಚಾರಗಳಾದರೆ ಇಂತಹ ಪ್ರಕರಣಗಳಲ್ಲೂ ಕೂಡ ಇಂಥ ಪ್ರಕರಣ ಶಾಕಿಂಗ್ ಆಗುತ್ತೆ. ಯಾಕೆ ಇಂಥ ಮನಸ್ಥಿತಿ ಬರುತ್ತೆ ಅನ್ನುವಂತಹ ಪ್ರಶ್ನೆ. ನೋಡಿ, ಇಂಥದ್ದೇ ಪ್ರಕರಣ ಇಲ್ಲೂ ಕೂಡ ನಡೆದಿದೆ, ಬೆಂಗಳೂರಿನಲ್ಲಿ ನಡೆದಿದೆ. ಆ ಬೆಂಗಳೂರಿನ ಪ್ರಕರಣದಲ್ಲಿ ಹುಡುಗ ಒಬ್ಬರು ಹೆಣ್ಮಗಳನ್ನು 17 ಬಾರಿ ಕೊಚ್ಚಿ ಕೊರೆ ಮಾಡ್ತಾರೆ. ಇಂತಹ ವಿಕೃತ ಮನಸ್ಥಿತಿಗಳಿಗೆ ಧಿಕ್ಕಾರ ಇದೆ. ಆದರೆ ಇಲ್ಲಿ ಬರುವಂತಹ ಪ್ರಶ್ನೆ ಏನು ಅಂತ ಬಂದಾಗ, ಈಕೆ ಹೇಳ್ಬೋದಿತ್ತಲ್ವಾ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದಾಗ. ಯಾಕಂದರೆ ಈತನ ತಾಯಿಯೂ ಕೂಡ, ಅಂದರೆ ರಾಜ ರಘುವಂಶ ತಾಯಿಯೂ ಕೂಡ ಹೆಣ್ಣು. ಆ ಹೆಣ್ಣಿಗೆ ಮಗ ಇಲ್ಲ ಅಂತ ಬಂದಾಗ ತಪ್ಪಲ್ವಾ? ಅದು ಕೂಡ ಪ್ರಶ್ನೆ ಅಲ್ವಾ? ಯಾಕೆ ಈ ಹೆಣ್ಣು ಆ ಹೆಣ್ಣಿನ ಬಗ್ಗೆ ಯೋಚನೆ ಮಾಡಲ್ಲ, ಅಥವಾ ತನ್ನ ತಾಯಿಯ ಬಗ್ಗೆ ಯಾಕೆ ಯೋಚನೆ ಮಾಡಿಲ್ಲ? ಯಾಕೆ ಈ ರೀತಿ ಇಷ್ಟು ಕ್ರೂರಿಯಾಗಿ ವರ್ತನೆ ಮಾಡ್ತಾಳೆ ಅನ್ನುವಂಥ ಪ್ರಶ್ನೆ ಅಲ್ವಾ? ಸೊ ಹಾಗಿದ್ದಾಗ ನೋಡಿ, ಆತನ ಮುಖ ನೋಡಿ, ಬಾಯ್ ಫ್ರೆಂಡ್ ಅಂತೆ ಆತನ ಮುಖವನ್ನು ನೋಡಿ, ಜೊತೆಗೆ ಈತ ಇವರೆಲ್ಲರೂ ಕೂಡ ಸೇರಿಕೊಂಡು ರಾಜ ರಘುವಂಶಿಯನ್ನು ಮುಗಿಸಿದಂತಹ ಕೀಚಕರು, ನೀಚರು. ಎಸ್, ನೋಡಿ, ಇಲ್ಲಿ ಇದೊಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ತಮ್ಗಳಿಗೆ ಗೊತ್ತಿರಬಹುದು, ಸೋಷಿಯಲ್ ಮೀಡಿಯಾ ಯೂಸರ್ಸ್ ಆಗಿದ್ದಾರೆ. ಯಾಕಂದರೆ ಟ್ರೆಂಡಿಂಗ್ ಆಗಿರುವಂತಹ ಸ್ಟೋರಿ ಇದು. ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಟ್ರೆಂಡಿಂಗ್ನಲ್ಲಿ ಇರುವಂತಹ ಸ್ಟೋರಿ ಇದು. ಯಾಕಂದರೆ ನೋಡಿ, ಅವಳ ಕತೆ ನೋಡಿ, ಅವಳು ಯಾವ ರೀತಿ ಇದ್ದಾಳೆ ಈಗ ಅನ್ನುವಂಥದ್ದು. ಇದು ಸೋನಮ್ ಮೇಲಿನ ಚಿತ್ರದಲ್ಲಿ. ಆರೋಪಿ ಸೋನಮ್ ಪೊಲೀಸರ ಅತಿಥಿಯಾದ ಮೇಲೆ ಆ ಗ್ಲಾಮರ್ಗಳು, ಆ ಮೇಕಪ್ಗಳು, ಡಜನ್ ಗಟ್ಟಲೆ ಹಾಕುವಂತಹ ಮೇಕಪ್ಗಳು, ಕೋಟೆಡ್ ಮೇಕಪ್ಗಳು, ಪೇಂಟ್ನಂತೆ ಬೆಳೆಯುವಂಥ ಮೇಕಪ್ಗಳು ಎಲ್ಲವೂ ಕೂಡ ಬ್ಯಾನ್. ಯಾಕಂದರೆ ಪೊಲೀಸರ ಅತಿಥಿಯಾಗಿದ್ದಾಳೆ. ಕಪ್ಪು ಟಿ ಶರ್ಟ್ನ ಜೊತೆಗೆ ಯಾವುದೋ ಒಂದು ಕಾಡಿನಿಂದ ತಪ್ಪಿಸಿಕೊಂಡ ಬಂದಂತಹ ರೀತಿಯಲ್ಲಿ ಅವರ ಬಿಹೇವಿಯರ್ ಇರುತ್ತೆ. ಸೊ ಇದು ಸೋನಮ್ ಅವರು ಮೇಲಿನ ಚಿತ್ರದಲ್ಲಿ. ಕೆಳಗಿನ ಚಿತ್ರದಲ್ಲಿ ನೋಡಿ, ಆತ ಬಾಯ್ ಫ್ರೆಂಡ್ ಯಾವ ರೀತಿ ಇದ್ದಾನೆ ನೋಡಿ. ಆತ ನೋಡಿ, ಜಸ್ಟ್ ಗಮನಿಸಿ, ಆ ಹುಡುಗನನ್ನು ನೋಡಿ ಒಂದ್ಸಲ, ಆ ಗಂಡನನ್ನು ನೋಡಿ ಯಾವ ರೀತಿ ಇದ್ದಾನೆ ಅನ್ನುವಂಥದ್ದು. ರಾಜ ರಘುವಂಶಿ ಅಷ್ಟು ಹ್ಯಾಂಡ್ಸಮ್ ಆಗಿ, ಅಷ್ಟು ಚೆನ್ನಾಗಿರುವಂಥ ಹುಡುಗ. ಆದರೆ ಆಕೆಗೆ ಬೇಕಾಗಿರುವಂಥದ್ದು ಅಂತಹ ಮುಖಗಳು. ನಾನು ಏನು ಹೇಳ್ತಾ ಇದ್ದೀನಿ ಇಂಡೈರೆಕ್ಟಾಗಿ ಅನ್ನೋಂಥ ತಮ್ಗಳಿಗೆ ಗೊತ್ತಾಗಿರಬಹುದು. ಯಾಕೆಂದರೆ ಧಿಕ್ಕಾರ ಇದೆ ಇಂತಹ ಮನಸ್ಥಿತಿಗಳಿಗೆ. ನೋಡಿ, ಅಂತಹ ಹ್ಯಾಂಡ್ಸಮ್ ಆಗಿರುವಂತಹ, ಅಷ್ಟು ಚೆನ್ನಾಗಿರುವಂತಹ ಹುಡುಗ ಇದ್ದಾನೆ, ಗಂಡನಾಗಿ ದೇವರು ಕೊಟ್ಟಿದ್ದಾರೆ. ಆದರೆ ಆಕೆಗೆ ಬೇಕಾಗಿರುವಂಥದ್ದು ಅಂತಹ ವ್ಯಕ್ತಿ. ಇಲ್ಲಿ ಗಮನಿಸಿ ವೀಕ್ಷಕರೇ, ನಾನು ಆಗಲೇ ಹೇಳಿದೆ ನೋಡಿ, ಅಲ್ಲಿ ಸೋನಮ್ಗೆ ಆತನ ಜೊತೆ ಮದುವೆ, ಲವ್ ಅಫೇರ್ ಇರುತ್ತೆ. ಜೊತೆಗೆ ಅವರು ಒಂದು ಹಂತ ಕೂಡ ಹೋಗಿರ್ತಾರೆ. ಇಲ್ಲಿ ಹುಡುಗನ ಜೊತೆ ಮೇ 11ರಂದು ಮದುವೆ ಆಗಿರುತ್ತೆ. ಮೇ 20 ಹನಿಮೂನ್ ಕೂಡ ಆಗಿರುತ್ತೆ. ಮೇ 22ರಂದು ಮರ್ಡರ್ ಆಗುತ್ತೆ. ಇದೆಲ್ಲವೂ ಕೂಡ ಗಮನಿಸಿದಾಗ ಏನಪ್ಪ ಮೆಂಟಾಲಿಟಿ, ಏನು ವಿಚಾರ? ಒಬ್ಬ ತಾಯಿಗೆ ಮಗ ಇಲ್ಲದಾಗೆ ಮಾಡಿದಂತಹ ಒಂದು ಪಾಪ ಆಕೆಯನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಆ ತಾಯಿ ಕಣ್ಣೀರನ್ನು ಹಾಕಿದ್ದಾಳೆ. ನಾನು ಆಗಲೇ ಹೇಳಿದ ಒಂದು ಮಾತು, ಹನಿಮೂನ್ಗೆ
ರಾಜ ರಘುವಂಶಿ ಹೋದಾಗ ಬರೋಬ್ಬರಿ 10 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಹಾಕೊಂಡಿದ್ದ. ಇದು ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಅನ್ನು ಕೊಟ್ಟಿದೆ. ಯಾಕೆ ಅಂತ ಬಂದಾಗ ತಾಯಿ ಸ್ವತಃ ಹೇಳ್ತಾರೆ, ನೋಡ್ಕೊಂಬನ್ನಿ. मेरा बच्चा की हत्या करवाई, उससे कड़ी से कड़ी सज़ा मिलना चाहिए। मेरा बच्चा किस हालत में था, कैसा तड़पा था, और अगर वो सोनम उससे इतना प्यार करती थी तो वो राजा को छोड़ के इस हालत में नहीं जा सकती थी। और सोनम सुरक्षित कैसी है, सोनम के ऊपर एक खरोच क्यों नहीं आया? तो 3 थे, 4 जने थे, 5 जने, 6 जने, जो भी उनकी टीम थी, उनको सबको कड़ी से कड़ी सज़ा मिलना चाहिए। आज समाज पे से विश्वास हटा है। हमारी समाज में अभी तक ऐसा कोई काम नहीं हुआ था जो आज हमारी समाज में ऐसा काम हुआ है गया। तो मतलब कड़ी से कड़ी सज़ा दी जाए। सरकार से मेरा एक ही निवेदन है कि मेरा बच्चा किस हालत में तड़पा, उनको भी ऐसे तड़पा तड़पा के मारो। कभी सोनम का ऐसा व्यवहार देखने को मिला आपको? नहीं, कोई व्यवहार नहीं मिला मेरे को सोनम का ऐसा देखने को। शादी राजी मर्जी से हुई थी? शादी राजी मर्जी से हुई थी, मतलब घर वाली फैमिली के उससे ही जुड़ा गया था रिश्ता। अब ये वहाँ जाने को लेकर किसका प्लान था? शिलोंग जाने का प्लान राजा ने बनाया था या सोनम ने बनाया था। राजा को बाद में मालूम पड़ा? राजा को बाद में मालूम पड़ा था। तो राजा से पूछा गया था कि राजा ने मेरे से पूछा था, तो उसके भाई उनसे पूछा था, उनने भी मना कर दिया था कि राजा अभी अपन को नहीं जाना, अपन बाद में चलेंगे तीनों भाई। तो उसने बोला ठीक है भैया। फिर राजा ने बोला मम्मी उसने मेरी टिकट करा ली है, बोले कि है ना हमको वहाँ घूमने जाना है। तो मैंने कि कहाँ जाना है? तो बोले शिलम जाना। मैंने कि कौन सी जगह होती बेटा ये? तो बोले यहाँ पे चाय की पत्ती उगती ना, वहाँ पे। उन्हीं से बातचीत करेंगे, वापसी सवाल पूछेंगे कि वापसी की टिकट नहीं थी, जाने की टिकट थी। और उसके पीछे उनकी बहू गई, सोनम ने हत्या करवाई थी राजा कुशवाहा के साथ मिलकर, और कई सारे नाम सामने आए, विक्की ठाकुर, आनंद। शक नहीं हुआ, घबराहट सी हुई। जैसे उसके गले में चेन देखी ना, तो अंदर से डर लगने लगा कि मेरे बेटे के साथ कुछ गलत नहीं हो जाए। और सीधे पूछेंगे, आपकी बहू का नाम सामने आ रहा है इसमें कि आपकी बहू ने हत्या करवाई है, क्या कहेंगी? सोचा तो नहीं था ऐसा कि बहू ऐसा करवा सकती, मगर करवाया होगा तो सही है। बहुत से केस खुल रहे हैं, बहुत से आते हैं। अभी अपन ने सुना था कोठी के अंदर मतलब टुकड़े कर करके रख दिए थे। ऐसे तो मिले हुए केस आते ही आते हैं ना, तो करवा भी सकती है ना। आप यहाँ से जब गए थे राजा, क्या कुछ आपकी बात हुई थी उनसे? और अब आपको वो सब चीज़ें सामने आ रही है कि कहीं ना कहीं कुछ गलत हो रहा था, आपको आभास भी हो रहा था कि आपके बेटे के साथ कुछ गलत होने वाला है, आपका मन घबरा रहा जैसा है ना वो एयरपोर्ट पे पहुंचा वैसा आवाज़ हुआ। घर पे था जब तक कोई आवाज़ नहीं हुआ उसके साथ कि इसके साथ कुछ गलत होने वाला। जैसे एयरपोर्ट पे पहुंचा वैसा मेरा मन एकदम से घबराया। तो मैंने उसको बार बार फ़ोन लगाया कि बेटा फ़्लाइट कितने बजे की, बेटा फ़्लाइट कितने बजे की। सोनम आई नहीं आई? वापसी के लिए नहीं, जाने की पहली बात तो। हाँ, फिर मैंने बोला बेटा तुम्हारे गले में चेन दिखी है तो तुमने चेन क्यों पहन के गए? तो उन्होंने बोला कि सोनम ने बोला था। तो मैंने बोला मना नहीं कह सकता था। तो फिर मैंने सोनम को फ़ोन लगाया कि सोनम उनको चेन क्यों पहनाई, मेरे को डर सा लग रहा है। उनकी मम्मी को भी बोला मैंने, मेरे को घबराहट सी हो रही, मेरे को डर लग रहा है गया इस चीज़ की वजह से। देखो जरा इसी चीज़ की वजह से मेरे मन में यही ख्याल आया था कि मेरे छोरे की गर्दन नहीं कट जाए। मैं किसको बताऊँ कि मेरे मन में एकदम से ऐसे ही ख्याल आया था कि ये चेन की वजह से मेरे को छोरे को कोई नुकसान नहीं पहुँच जाए। अब वो नुकसान कौन सा था? ये तो वो बहाना था चेन का। तो अब तो सोनम जो है पुलिस हिरासत में है, पूछताछ होगी। नहीं, राजा तो 20,000 रुपये ही लेके गया था नगद केस में, बाकी तो उसने कार्ड लेके गया था। बोले मम्मी मैं इतने केस लेके जा रहा हूँ, बाकी ज़रूरत पड़ेगी तो मैं वहाँ पे निकालूंगा। ज्वेलरी थी सोनम के पास कुछ? सोनम ने तो घर की सारी ज्वेलरी दी थी, वो तो उसके घर रख के गई होगी, क्योंकि उसने तो बोला था मैंने खाली मिनी पहना है। और उसका नाम क्या, बिजासन, उसके सूटकेस में रखी हुई मिली, बिजासन पहनी थी। हमने बोला था 100 महीने तक उतारते नहीं है। और ने भी शायद इसको लेकर कुछ आप लोगों से कहा था? क्या कहा था? ये बिजासन वाली जो आप बता रहे हैं कुछ हाँ, बातें। उन्होंने बोला जाओ जल्दी जाओ बिजासन के वहाँ नाक रगड़ के आओ, तुमसे कुछ गलती हुई। हमसे गलती नहीं हुई थी, उनकी लड़की से गलती हुई थी। उनकी लड़की ने सूटकेस के अंदर, डब्बी के अंदर आज भी बिजासन रखी, वो सूटकेस आप लेके आओ और उसमें डब्बी में बिजासन रखी है। मेरे बेटे खुद ने आंख से देखा। विपिन ने बोले मम्मी जब सूटकेस खुल रहे थे ना, पुलिस वाले खोल रहे थे, तो उसमें तुम्हारी बहू ने बिजासन रख गई, बाकी कोई चीज़ भी नहीं है उसमें। उनके पिता का ये कहना है कि उनकी बेटी ऐसा नहीं कर सकती और सीबीआई जांच की मांग कर रहे हैं वो, आप क्या कह रहे हैं? सीबीआई जांच की मांग कर लो, जो है वो सामने आएगा ही सरी। अच्छा, आपने कुछ फोटो वीडियो भी मांगे थे तो वहाँ से, लेकिन वो सब भी कुछ नहीं भेजे गए? नहीं भेजे गए। वीडियो मंगे थे, फोटो मंगे थे, और तो और मतलब वीडियो कॉलिंग पे देखने के लिए इच्छा थी मेरी कि एक बार मेरे को दिखा दो, मगर है ना उन्होंने नहीं दिखाया मेरे को। अच्छा, एक चीज और टिकट किसने बुक कराई थी? सोनम को जब सामने लाएंगे आपसे तो क्या? सोनम से तो पहले मेरे को सवाल ही करना है
कि राजा को साथ लेके गई थी तो साथ लेके क्यों नहीं आई? राजा जब मुसीबत में था तो सोनम ने उसका साथ क्यों नहीं दिया? एक पत्नी थी, अगर तुमने उसको दिल से चाहा था। सोनम पर ही आरोप लगा रही है ना। पुलिस तो ये कह रही कि सोनम ने हत्या करवाई है अपने बॉयफ्रेंड राजा कुशवाहा के साथ मिलके। सोनम ने हत्या करवाई तो सोनम को कड़ी से कड़ी सजा मिलना चाहिए। क्या कौन सी सजा की मांग करती माँ हैं आप? माँ हूँ, फांसी की सजा से भी बढ़ के सजा चाहती हूँ। मैं तो सोचती हूँ उसको जिंदा जलाया जाए। ಹತ್ಯೆಯಾಗಿರುವಂತಹ ರಾಜ ರಘುವಂಶಿ ಅವರ ತಾಯಿಯ ಕಣ್ಣೀರು, ಸೊಸೆಯ ಪ್ಲಾನ್ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಂತಹ ಅತ್ತೆಯ ಮಾತುಗಳು, ಜೊತೆಗೆ ಅತ್ತೆಯ ಕಣ್ಣೀರಿನ ಶಾಪ ಆ ಸೊಸೆಗೆ. ಒಂದು ವೇಳೆ ನನ್ನ ಸೊಸೆ ಈ ರೀತಿ ಮಾಡಿದ್ಲೆ, ನನ್ನ ಮಗನನ್ನ ಬಲಿ ತೆಗೆದುಕೊಂಡಿದ್ರೆ ಆಕೆಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾಯಿ ಕಣ್ಣೀರನ್ನು ಹಾಕ್ತಾಳೆ. ಯಾಕಂತ ಬಂದಾಗ ಹೆಂಡತಿ ಮಾತನ್ನ ಕೇಳಿ ನನ್ನ ಮಗ ಹನಿಮೂನ್ಗೆ ಹೋಗುವಾಗ 10 ಲಕ್ಷದ ಆಭರಣವನ್ನು ಹಾಕ್ಕೊಂಡು ಹೋಗಿದ್ದ ಅನ್ನುವಂಥ ಮಾತನ್ನು ಸ್ವತಃ ತಾಯಿಯವರು ಹೇಳ್ತಾರೆ. ಅಂದರೆ ಹೆಂಡತಿ ಮಾತನ್ನು ಕೇಳಿ ಅವರು 10 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಹಾಕ್ಕೊಂಡು ಹೋಗಿದ್ದಂತೆ ಅವರ ಮಗ. ನಾನು ಆಗಲೇ ಹೇಳಿದೆ ಈ ಒಂದು ವಿಚಾರವನ್ನು. ಯಾಕಂತ ಬಂದಾಗ ಸೊಸೆಯ ಪ್ಲಾನ್ ಈ ರೀತಿ ಇತ್ತು. ಹನಿಮೂನ್ ಪ್ರಯಾಣ ಮತ್ತು ವಾಸ್ತವ್ಯ ಸೇರಿ ಎಲ್ಲ ಬುಕ್ಕಿಂಗ್ ಆಗಿತ್ತು. ಇದೆಲ್ಲವೂ ಕೂಡ ಮಾಡಿರುವಂಥದ್ದು ಬೇರೆ ಯಾರೂ ಅಲ್ಲ, ಸೊಸೆ ಅಂದರೆ ಸೋನಮ್ ಅವರು ಮಾಡಿರುವಂಥದ್ದು. ಎಲ್ಲ ಟಿಕೆಟನ್ನು ಬುಕ್ ಮಾಡ್ತಾರೆ, ಆದರೆ ರಿಟರ್ನ್ ಟಿಕೆಟನ್ನು ಬುಕ್ ಮಾಡಲ್ಲ. ಈ ಎಲ್ಲ ಪ್ರೊಸೆಸ್ಗಳು ಅಂದರೆ ಮೇಘಾಲಯ ಪ್ಲೇಸನ್ನು ಆಯ್ಕೆ ಮಾಡೋದ್ರಿಂದ ಹಿಡಿದು ಅಲ್ಲಿ ವಾಸ್ತವ್ಯ ಹೂಡುವಂತಹ ಜಾಗ, ಅಲ್ಲಿ ಹೋಗುವಂತಹ ಜಾಗ, ಆಗಲೇ ನಾನು ಹೇಳಿದೆ ಭಯಾನಕವಾಗಿರುವಂಥ ಸ್ಥಳ ಇದೆಯಲ್ವಾ, ಸ್ವಲ್ಪ ಗುಡ್ಡದ ಪ್ರದೇಶಗಳಲ್ಲಿ ರೆಸಾರ್ಟ್ ಎಲ್ಲ ಇದೆ, ಅದೆಲ್ಲವನ್ನು ಕೂಡ ಬುಕ್ ಮಾಡುವಂಥದ್ದು ಇದೇ ಸೋನಮ್ ಅವರು. ಇದೇ ಸೋನಮ್ ಬುಕ್ ಮಾಡ್ತಾರೆ, ಆದರೆ ರಿಟರ್ನ್ ಟಿಕೆಟನ್ನು ಬುಕ್ ಮಾಡಲ್ಲ. ಈ ಬಾನಲ್ಲೆ ಮಧುಚಂದ್ರಕ್ಕೆ ಚಿತ್ರದಲ್ಲಿ ಹೀರೋ ಒಂದೇ ರಿಟರ್ನ್ ಟಿಕೆಟನ್ನು ಬುಕ್ ಮಾಡ್ತಾರೆ, ಸೊ ಅಲ್ಲಿ ಸಿಕ್ಕಿಬೀಳ್ತಾರೆ. ಆದರೆ ಇಲ್ಲಿ ಈ ಹೆಣ್ಮಗಳು ರಿಟರ್ನ್ ಟಿಕೆಟನ್ನು ಬುಕ್ ಮಾಡಲ್ಲ. ಯಾವ ಡೇಟ್ ಅಂತ ಹೇಳಿ ಇದು ಬಹಳಷ್ಟು ಅನುಮಾನಗಳಿಗೆ ಕಾರಣವಾಗುತ್ತೆ. ಜೊತೆಗೆ ಅಲ್ಲಿ ಅಷ್ಟು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಹನಿಮೂನ್ಗೆ ಹೋಗ್ತಾರಲ್ವಾ, ಆ ಸಂದರ್ಭ ಯಾಕೆ ಹಾಕಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಸೊ ಅಲ್ಲಿ ವಜ್ರದ ಉಂಗುರ ಇತ್ತು, ಸರ ಮತ್ತು ಬಳೆ ಇತ್ತು ಅನ್ನುವಂಥದ್ದು ಅವರ ತಾಯಿ ಹೇಳ್ತಾರೆ. ಸೊ ಹಾಗೆ ಹನಿಮೂನ್ಗೆ ಹೋದಾಗ ಇಷ್ಟು ಚಿನ್ನಾಭರಣ ಮೌಲ್ಯವನ್ನು, ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಯಾಕೆ ಹಾಕ್ತಾರೆ ಅನ್ನುವಂಥ ಪ್ರಶ್ನೆಗಳು ಭಾಳಷ್ಟು ಇನ್ವೆಸ್ಟಿಗೇಷನಲ್ಲಿ ಸೌಂಡ್ ಮಾಡಿತ್ತು. ಯಾಕೆ ಹೇಳಿರ್ತಾಳೆ ಸೊಸೆ ಅನ್ನುವಂತಹ ವಿಚಾರ. ಆದರೆ ಮಗನ ಶವ ಪತ್ತೆಯಾಗುತ್ತೆ, ವೈ ಸೋನಮ್ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಲ್ಲ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಸೊ ಈ ಒಂದು ಪ್ರಕರಣ ಮೇಲ್ನೋಟಕ್ಕೆ ಇದು ದರೋಡೆ ಪ್ರಕರಣ ಅನ್ನುವಂಥ ನಿಟ್ಟಿನಲ್ಲಿ ಬಿಂಬಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ 10 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಹಾಕಲಿಕ್ಕೆ ಹೇಳುವಂಥದ್ದು ಗಂಡನಿಗೆ. ತದನಂತರ ಅಲ್ಲಿ ಒಂದು ಜನ ನಿಬಿಡವಾಗಿರುವಂಥ ಪ್ರದೇಶಕ್ಕೆ ಹೋಗುವಂಥದ್ದು, ಅಲ್ಲಿ ಏಕಾಏಕಿ ರಾಜ ರಘುವಂಶಿ ಕಾಣೆ ಆಗಿದ್ದಾನೆ ಅನ್ನುವಂತಹ ವಿಚಾರವನ್ನು ಹೇಳುವಂಥದ್ದು. ಜೊತೆಗೆ ಆ ಒಂದು ದರೋಡೆಯ ರೀತಿ ಬಿಂಬಿಸಿ ಅದನ್ನು ಮೇಘಾಲಯ ಶಿಲ್ಲಾಂಗ್ನ ಸ್ಥಳೀಯರ ಮೇಲೆ ಹಾಕಿರುವಂಥದ್ದು. ಇದು ಬಹಳಷ್ಟು ಚರ್ಚೆ ಕಾರಣವಾಗಿತ್ತು. ಯಾಕಂದರೆ ಸ್ಥಳೀಯರ ಮೇಲೆ ಆರೋಪ ಹೊರಿಸಲಾಗಿತ್ತು, ಅಲ್ಲಿ ಡಕಾಯಿತರಿದ್ದಾರೆ, ದರೋಡೆಕೋರರಿದ್ದಾರೆ, ಜಾಗ ಸೇಫ್ ಅಲ್ಲ ಅನ್ನುವಂತಹ ಪ್ರಶ್ನೆ. ಇದು ಮೇಘಾಲಯ ಗೌರ್ಮೆಂಟಿಗೆ ಬಹಳಷ್ಟು ತಲೆನೋವಾಗಿತ್ತು. ಯಾಕಂದರೆ ಮೇಘಾಲಯಕ್ಕೆ, ಶಿಲ್ಲಾಂಗ್ಗೆ, ಚಿರಾಪುಂಜಿಗೆ ಬಹಳಷ್ಟು ಜನರು ಪ್ರವಾಸಿಗರು ಆಗಮಿಸ್ತಾರೆ. ಒಂದು ವೇಳೆ ಅಲ್ಲಿಯ ಲೋಕಲೈಟ್ಗಳು ಈ ರೀತಿ ಡಕಾಯಿತಿಯನ್ನು ಮಾಡ್ತಾರೆ, ದರೋಡೆತನವನ್ನು ಮಾಡ್ತಾರೆ ಅಂತ ಬಂದಾಗ ಆ ಇಡೀ ಗೌರ್ಮೆಂಟಿಗೆ ಒಂದು ಕೆಟ್ಟ ಹೆಸರು, ಆ ಒಂದು ಸ್ಥಳೀಯ ಜನರಿಗೆ ಕೂಡ ಕೆಟ್ಟ ಹೆಸರು. ಆ ನಿಟ್ಟಿನಲ್ಲಿ ಇದನ್ನು ಶಿಲ್ಲಾಂಗ್ ಗೌರ್ಮೆಂಟ್ ಅಂದರೆ ಮೇಘಾಲಯ ಗೌರ್ಮೆಂಟ್ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗೆ, ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ಅವರು ಹೇಳ್ತಾರೆ ಇದನ್ನು ಸ್ಟ್ರಿಕ್ಟಾಗಿ ತಾವುಗಳು ಪತ್ತೆ ಹಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲಿ ಈ ಒಂದು ಕೇಸ್ ಮತ್ತಷ್ಟು ತೀವ್ರಗತಿಯನ್ನು ಪಡೆದುಕೊಂಡಾಗ ಗೊತ್ತಾಗಿರುವಂಥದ್ದು ಇಲ್ಲಿ ಗಂಡನ ಶವ ಪತ್ತೆಯಾಗುತ್ತೆ. ಆದರೆ ಇಲ್ಲಿ ಸೋನಮ್ ಅವರ ವಿಚಾರ ಪತ್ತೆಯಾಗಿರಲ್ಲ. ಆಗಲೂ ಕೂಡ ವಿಚಾರ ಬಂದಿರುವಂಥದ್ದು ಈ ಗಂಡನ ಶವ ಪತ್ತೆಯಾದಾಗ ಅಲ್ಲಿ ಇದ್ದಂತಹ ಆತನ ಬೆಲೆ ಬಾಳುವ ವಾಚ್, ಉಂಗುರ, ಚೈನ್ ಯಾವುದು ಕೂಡ ಸ್ಥಳದಲ್ಲಿ ಇರಲ್ಲ. ಸೊ ಹಾಗಿದ್ದಾಗ ಇದನ್ನು ದರೋಡೆಕೋರರು ಮಾಡಿಡ್ತಾರೆ, ಆ ಚಿನ್ನಾಭರಣವನ್ನು ಎತ್ತುಕೊಂಡು ಹೋಗಿದ್ದಾರೆ. ಜೊತೆಗೆ ಸೊಸೆಯನ್ನು ಕೂಡ ಯಾರಾದರೂ ನಿಗೂಢವಾಗಿ ಕಿಡ್ನಾಪ್ ಮಾಡಿದ್ದಾರೆ, ಅಥವಾ ಎಲ್ಲೋ ಒಂದು ಕಡೆ ಕೊಲೆ ಮಾಡಲಾಗಿ ಮತ್ತೊಂದು ಕಡೆ ಬಿಸಾಡಲಾಗಿದೆ. ಇಂತಹ ಬಹಳಷ್ಟು ಚರ್ಚೆಗಳು ಕೇಳಲಿಕ್ಕೆ ಸಿಗ್ತಾ ಇತ್ತು. ಆದರೆ ತದನಂತರ ಈ ಒಂದು ಪ್ರಕರಣ ಬಯಲಿಗೆ ಬರುತ್ತೆ. ಅಲ್ಲಿ ಗೊತ್ತಾಗುತ್ತೆ ನೇರವಾಗಿ ಇಲ್ಲಿ ಸೋನಮ್ ಅವರೇ ಅಪರಾಧಿ ಅಂತ ಹೇಳಿ. ಯಾಕಂದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಷ್ಟು ತ್ವರಿತಗತಿಯಲ್ಲಿ ಆಗುತ್ತೆ. ಆ ಸಂದರ್ಭ ನೇರವಾಗಿ ಆಕೆಯ ಬಾಯ್ ಫ್ರೆಂಡ್ ಜೊತೆಗೆ
ಎಲ್ಲ ಖದೀಮರನ್ನ, ಎಲ್ಲ ಕಿರಾತಕರನ್ನ ಮೇಘಾಲಯ ಪೊಲೀಸರು ಬಂಧಿಸ್ತಾರೆ. ಜೊತೆಗೆ ಮೇಘಾಲಯ ಸಿಎಂ, ಗೃಹ ಸಚಿವರೆಲ್ಲರೂ ಕೂಡ ಪೊಲೀಸರ ಈ ಒಂದು ಕಾರ್ಯವೈಖರಿಗೆ ಪ್ರಶಂಸೆಯನ್ನ, ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾರೆ. ನೋಡಿ, ಇದು ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಮೇಘಾಲಯಕ್ಕೆ ಹೋದಂತಹ ದಂಪತಿಗಳು. ಅಂದರೆ ಇಬ್ಬರು, ಒಂದು ಕಡೆ ಸೋನಮ್ ಅವರು, ಒಂದು ಕಡೆ ರಾಜಾ ರಘುವಂಶಿ ಅವರು, ಇಬ್ಬರು ನಾಪತ್ತೆ ಆಗ್ತಾರೆ. ಈ ದಂಪತಿಗಳು ನಾಪತ್ತೆಯಾದರು, ಹನಿಮೂನ್ಗೆ ಹೋದಂಥ ದಂಪತಿಗಳು ನಾಪತ್ತೆಯಾದರು ಅನ್ನುವಂಥ ಸುದ್ದಿ ಏನಿದೆ ನೋಡಿ, ಇಡೀ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ. ಏನಾದರೂ ಪಾಪ ಈ ದಂಪತಿಗಳು ಅನ್ನುವಂತಹ ವಿಚಾರದಲ್ಲಿ ಭಾಳಷ್ಟು ಜನರಿಗೆ ಕನ್ಸರ್ನ್ ಸೃಷ್ಟಿಯಾಗುತ್ತೆ, ಅವರ ಬಗ್ಗೆ ಕಾಳಜಿ ಸೃಷ್ಟಿಯಾಗುತ್ತೆ. ಯಾಕಂದರೆ ಏನಾಯಿತು ಇವರುಗಳಿಗೆ ಅನ್ನುವಂತಹ ವಿಚಾರದಲ್ಲಿ. ಆದರೆ ಇಲ್ಲಿ ರಕ್ಕಸಿತನವನ್ನು ತೋರಿಸಿರುವಂಥದ್ದು ಹೆಣ್ಣು ಅಂತ ಬಂದಾಗ ಇಲ್ಲಿ ಕ್ಷಮಯಾಧರಿತ್ರಿ ಅಂತ ಹೇಳ್ತೀವಿ, ಅಥವಾ ಹೆಣ್ಣು ಅಂತ ಬಂದಾಗ ತಾಳ್ಮೆ, ಸಹನೆ, ಪ್ರೀತಿ, ಮಮತೆ ಎಲ್ಲದಕ್ಕೂ ಕೂಡ ಒಂದೇ ಒಂದು ವರ್ಡ್, ಅದು ಹೆಣ್ಣು. ಆದರೆ ಆ ಹೆಣ್ಣೆ ಈ ರೀತಿ ಬದಲಾದಾಗ, ಈ ರೀತಿ ರಾಕ್ಷಸಿಯಾಗಿ ಬದಲಾದಾಗ, ಮತ್ತೊಂದು ಹೆಣ್ಣಿನ ಅಂದರೆ ಒಂದು ತಾಯಿಯ ಮಗನನ್ನು ಈ ರೀತಿ ಕೊಚ್ಚೆ ಕೊಲೆ ಮಾಡಿದಾಗ ಆ ಒಂದು ಮನಸ್ಥಿತಿ ಏನಾಗಿರಬೇಡ, ಎಷ್ಟು ವಿಕೃತವಾಗಿರಬೇಡ. ಈಕೆಗೆ ಬಾಯ್ ಫ್ರೆಂಡ್ ಇದ್ದಾನೆ, ಲವರ್ ಇದ್ದಾನೆ, ಅವನಿಗೋಸ್ಕರ ಅವನ ಜೊತೆ ಬಾಳಬೇಕು ಅಂತ ಬಂದಾಗ ಯಾವುದೋ ಒಂದು ಮುಗ್ಧ ಯುವಕನನ್ನು, ಮುಗ್ಧ ಹುಡುಗನನ್ನು ಬಲಿ ತೆಗೆದುಕೊಳ್ತಾರೆ ಅಂತ ಬಂದಾಗ ಮೈಂಡ್ಸೆಟ್ ಏನಾಗಿರಬೇಡ. ಮದುವೆ ಬೇಡ ಅಂತ ಹೇಳಿದ್ರೆ ನೇರವಾಗಿ ಹೇಳ್ಬೋದಿತ್ತು, ಆತನಿಗೆ ಇವಳಂತಹ ನೂರಾರು ಜನರು ಸಿಗ್ತಾ ಇದ್ರು. ಆದರೆ ಆಕೆ ಆ ರೀತಿ ಮಾಡಿಲ್ಲ. ಆಕೆ ನೇರವಾಗಿ ದ್ರೋಹ ಮಾಡಿದರು. ಆತನಿಗೆ ದ್ರೋಹ ಮಾಡಿದ್ರು ಮಾತ್ರ ಅಲ್ಲ, ಆತನ ಜೀವವನ್ನು, ಪ್ರಾಣವನ್ನು ಕೊಡಲಿಯಿಂದ ಚುಚ್ಚಿ ಕತ್ತರಿಸಿ ಕೊಂದು ಹಾಕಿಬಿಟ್ರು. ಆಕೆಯ ಮನಸ್ಥಿತಿ ಎಷ್ಟು ಕ್ರೂರಿಯಾಗಿರಬೇಡ ಅನ್ನುವಂತಹ ಪ್ರಶ್ನೆ. ಇಂತಹ ಘಟನೆಗಳು ಮತ್ತೆ ಮರುಕಳಿಸ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಆಗಿದೆ. ಅಂದರೆ ಈ ಸುದ್ದಿಯನ್ನು ಯಾಕೆ ಪರ್ಟಿಕ್ಯುಲರ್ ಆಗಿ ತೆಗೆದುಕೊಂಡದ್ದು ಅಂತ ಬಂದಾಗ, ನಮ್ಮ ಮಾಧ್ಯಮಗಳಲ್ಲೂ ಕೂಡ ಈ ಸುದ್ದಿಯನ್ನು ಬಿತ್ತರ ಮಾಡಿದಾಗ ನಮ್ಮವರೇ, ಅಂದರೆ ನಮ್ಮ ಕನ್ನಡಿಗರು, ಇವನ್ ನಮ್ಮ ತುಳುವರು ಎಲ್ಲರೂ ಕೂಡ ನೋಡಿ ಈ ಒಂದು ಸುದ್ದಿಯನ್ನು ಭಾಳಷ್ಟು ಜನರು ನೋಡಿ ಅಲ್ಲಿ ಕಮೆಂಟ್ಸ್ಗಳನ್ನು ಹಾಕಿದ್ರಿ. ಯಾಕೆಂದರೆ ಇದರ ಬಗ್ಗೆ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತಾ ಇದ್ವಿ ನಾವು. ಆ ನಿಟ್ಟಿನಲ್ಲಿ ಈ ಒಂದು ವಿಚಾರದ ದುರಂತ ಅಂತ್ಯವನ್ನು ಕೂಡ ನಿಮ್ಮ ಮುಂದೆ ಇಡಬೇಕು ಅನ್ನುವಂಥದ್ದು ಅನಿಸ್ತು. ಇವೆಲ್ಲದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಭಾಳಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ. ಅಂದರೆ ಮದುವೆ ಆದಾಗ ನಾವುಗಳು ನೋಡಿಕೊಂಡು ಆಗಬೇಕು, ಪೂರ್ವಪರವನ್ನು ತಿಳಿದುಕೊಳ್ಬೇಕು, ತಿಳಿಯದೇ ಆಗಬಾರ್ದು. ಪರ್ಫೆಕ್ಟ್. ಬಹುಶಃ ಇತ್ತೀಚಿನ ಕಾಲಘಟ್ಟದಲ್ಲಿ ಇಂಥ ಘಟನೆಗಳು ಆದಾಗ ಇಂತಹ ನಿರ್ಧಾರಕ್ಕೆ ಬರುವಂಥದ್ದು ಸಹಜ, ಬರಲೇಬೇಕು, ನೋ ಡೌಟ್, ಬೇರೆ ದಾರಿ ಇಲ್ಲ. ಈ ಹಿಂದೆ ಈ ರೀತಿ ಇರಲಿಲ್ಲ, ಆದರೆ ಈಗ ಆಗ್ತಾ ಇದೆ ಅನ್ನುವಂಥ ದುರಂತ. ಬಿ ಅಲರ್ಟ್, ಒಂದು ಅವೇರ್ನೆಸ್ ಇರಲಿ, ಒಂದು ಅಲರ್ಟ್ನೆಸ್ ಇರಲಿ ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಈ ಒಂದು ಅಪ್ಡೇಟನ್ನು ಕೊಟ್ಟಿದ್ದೀವಿ. ಒಂದು ಕಡೆ ಮದುವೆ ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಲೆ ಕೆಡಿಸ್ಕೊಳ್ತಾ ಇರುವಂಥ ಹುಡುಗರು ಒಂದು ಕಡೆ, ಆದರೆ ಮದುವೆ ಆಗಿರುವಂಥ ಹುಡುಗಿ ಬದುಕಲಿಕ್ಕೆ ಬಿಡ್ತಾ ಇಲ್ಲ, ಕೊಲೆ ಮಾಡ್ತಾಳೆ ಅನ್ನುವಂತಹ ಭಯ ಮತ್ತೊಂದೆಡೆ. ಎಲ್ಲ ಭಯಗಳ ನಡುವೆ ಇಂತಹ ಮನಸ್ಥಿತಿ, ವಿಕೃತ ಮನಸ್ಥಿತಿ ಯಾಕೆ ಬಂತು ಈಗಿನ ಕಾಲದ ಯುವ ಜನರಿಗೆ ಅನ್ನುವಂತಹ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಸೊ ಆ ಚಿಹ್ನೆಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಆ್ಯಂಡ್ ಬಿ ಅಲರ್ಟ್. ಥ್ಯಾಂಕ್ ಯು. ಗುಡ್ ನೈಟ್.